ನಮಸ್ಕಾರ ವೀಕ್ಷಕರೇ. ಸಾಕಷ್ಟು ಸಿನಿಮಾಗಳು ಇದೀಗ ತೆರೆ ಮೇಲೆ ಬರ್ತಾನೆ ಇದೆ. ಒಂದಕ್ಕೊಂದು ಪೈಪೋಟಿ ಕೊಟ್ಕೊಂಡು ಸಿನಿಮಾಗಳು ತೆರೆ ಮೇಲೆ ಬರ್ತಾ ಇದೆ. ಇದರ ಜೊತೆಗೆ ಹಾಗಾದರೆ ಇವತ್ತು ಸಿನಿಮಾಗಳ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ, ನಮ್ಮ ಸಿನಿಮಾ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ಳೋದಾದರೆ, ಇವರು ಟೋಪಿವಾಲಾ ಸಿನಿಮಾವನ್ನು ನೀವು ನೋಡಿರ್ತೀರ. ಈ ಒಂದು ಟೋಪಿವಾಲಾ ಸಿನಿಮಾದಲ್ಲಿ ಸಾಕಷ್ಟು ರೀತಿಯಾದಂತಹ ಕ್ರಿಯೇಟಿವಿಟಿ ಆಗಿರ್ಬೋದು ಅಥವಾ ಉಪೇಂದ್ರ ಅವರ ಸ್ಟೈಲ್ ಆಗಿರ್ಬೋದು ಎಲ್ಲ ಹೇಗಿದೆ ಅಂತ ನೀವು ಕೂಡ ನೋಡಿರ್ತೀರ. ಎಸ್, ಟೋಪಿವಾಲಾ ಆಗಿರ್ಬೋದು, ರಂಗನಾಯಕಿ ಆಗಿರ್ಬೋದು, ಇದರ ಮೂಲಕ ಸಾಕಷ್ಟು ರೀತಿಯಾಗಿ ತೆರೆ ಮೇಲೆ ಬಂದಂತಹ ಚಿತ್ರಗಳನ್ನು ನೀವು ನೋಡಿರ್ತೀರ. ಇದೀಗ ಕೈಯಲ್ಲಿ ಓಲ್ಡ್ ಮಂಕ್ ಹಿಡ್ಕೊಂಡು ರಾಜ್ಯದಾದ್ಯಂತ ಸುತ್ತಾ ಇದ್ದಾರೆ. ಹಾಗಾದರೆ ಯಾರಿರ್ಬೋದು ಇವರು, ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಎಸ್, ಇವತ್ತಿನ ನಮ್ಮ ಈ ಒಂದು ವಿಶೇಷವಾದಂತಹ ಮಿನುಗುತಾರೆ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ವಿಶೇಷವಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅಂದರೆ ಶ್ರೀನಿವಾಸ್ ಅವರ ಕುರಿತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಎಸ್ ಸರ್, ಡೈರೆಕ್ಷನ್ಗೂ ಸೈ, ಆಕ್ಟ್ ಮಾಡೋದಕ್ಕೂ ಸೈ. ಏನು ಬೀರ್ಬಲ್ ಮೂಲಕ ಅದರಲ್ಲಿ ಹೋರಾಡಿದ್ರಿ, ಬೀರ್ಬಲ್ನಲ್ಲಿ ಶ್ರೀನಿವಾಸ ಕಲ್ಯಾಣ ಆದ್ರಿ. ಇವಾಗ ಸದ್ಯಕ್ಕೆ ರೀಸೆಂಟ್ ಆಗಿ ಶ್ರುತಿ ಅವರನ್ನ ಕಲ್ಯಾಣ ಆದ್ರಿ ಅಂತ ಕೇಳ್ಪಟ್ಟೆ. ಸೊ ಈ ಬಗ್ಗೆ ಹೇಳೋದಾದ್ರೆ ಸರ್? ನಾನು ಶ್ರುತಿ ಅವರು ಆಲ್ಮೋಸ್ಟ್ 9 years ಇಂದ ಪರಿಚಯ. ಶಿ ವಾಸ್ ಜರ್ನಲಿಸ್ಟ್. ಹಾಗಾಗಿ ನಾನು ಸಿಂಪ್ಲಿ ಕಲರ್ಸಮ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಸೊ ಆಗ ನಾವಿಬ್ಬರು ಪರಿಚಯ ಆದ್ವಿ. ಸೊ ಪರಿಚಯ, ಸ್ನೇಹ ಆಯಿತು. ಸುಮಾರು 9 ವರ್ಷ ಒಳ್ಳೆ ಸ್ನೇಹಿತರಾಗಿದ್ವಿ. ದೆನ್ ಐ ಥಾಟ್ ಓಕೆ, ಶಿ ಇಸ್ ರೈಟ್ ಪರ್ಸನ್ ಅಂತ. ಆಮೇಲೆ ಮದುವೆ ಆಯಿತು. ಅಂದರೆ ಅದೇ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಅಲ್ಲಿ ಅದೇ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಬರ್ತಲ್ಲ, ಮೋಕ್ಷ ಸಿಗುತ್ತೆ. ಹಾಗೆ ನನ್ನ ಲೈಫಲ್ಲಿ ಮೋಕ್ಷ ಸಿಕ್ಕಿದ್ದು, ಮೋಕ್ಷ ಕೊಡಿಸಿದ್ದು ಎಲ್ಲ ಶ್ರುತಿ ಅವರು. ಇನ್ನು ಫಸ್ಟ್ ಟೈಮ್ ಟೋಪಿವಾಲಾದಲ್ಲಿ ಡೈರೆಕ್ಟ್ ಮಾಡಿದ್ರಿ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಿಮ್ಗೆ? ಟೋಪಿವಾಲಾ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಾಗಿ ಏನು ಅಂದರೆ ಶಾರ್ಟ್ ಫಿಲ್ಮ್ ಆವಾಗಿನ ಮುಗಿಸಿದ್ದೆ, ಸಿಂಪ್ಲಿ ಕಲರ್ಸಮ್ ಅಂತ ಶಾರ್ಟ್ ಫಿಲ್ಮ್. ಅದು ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಬೇಸಿಕಲಿ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಫಾರ್ ಆ್ಯಕ್ಟಿಂಗ್. ಒಬ್ಬ ನಟ ಆಗಬೇಕು ಅಂತ ಬೇಸಿಕಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಅದಾದಮೇಲೆ ಆ ಶಾರ್ಟ್ ಫಿಲ್ಮ್ನ ನೋಡಿದ್ಮೇಲೆ ಉಪೇಂದ್ರ ಅವರು ನೀವು ಇಲ್ಲ ಡೈರೆಕ್ಟ್ ಕೂಡ ಮಾಡಬೇಕು, ಬಿಕಾಸ್ ಟೆಕ್ನಿಕಲಿ ಯುವರ್ ಸೌಂಡ್, ನೀವು ಡೈರೆಕ್ಟ್ ಮಾಡಿ. ಇಲ್ಲ ಸರ್, ನಾನು ಆ್ಯಕ್ಟಿಂಗ್ ಮಾಡಬೇಕು, ಯಾವ ಆ್ಯಕ್ಟಿಂಗ್ ಚಾನ್ಸ್ ಇದ್ರೆ ಕೊಡಿ ಅಂತ ಹೇಳಿದೆ. ಸೊ ಅವಾಗ ಅವರು, ನಾನು ಕೂಡ ಹಾಗೆ ಮಾಡಿದ್ದು, ನಾನು ಡೈರೆಕ್ಟ್ ಮಾಡಿ ಆ್ಯಕ್ಟರ್ ಆಗಿದ್ದು. ಸೊ ಡೈರೆಕ್ಟ್ ಮಾಡಿ, ಯು ಹ್ಯಾವ್ ದಿ ಸ್ಕಿಲ್ಸ್ ಟು ಡೈರೆಕ್ಟ್ ಅಂತ ಹೇಳಿ ಅವರು ಕರೆದು ಅವಕಾಶ ಕೊಟ್ಟು ಟೋಪಿವಾಲಾ. ಸೊ ಹಾಗಾಗಿ ಶುರುವಾಗಿತ್ತು ಟೋಪಿವಾಲಾ ಸಿನಿಮಾ. ಸೊ ಐ ಥಿಂಕ್ ವೆರಿ ಲಕ್ಕಿ, ಒನ್ ಆಫ್ ದಿ ಓನ್ಲಿ ಡೈರೆಕ್ಟರ್ಸ್, ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಕೆಲಸ ಮಾಡಿದೆ. ಫಸ್ಟ್ ಡೈರೆಕ್ಟರ್ನ ಡೈರೆಕ್ಟ್ ಮಾಡಿದಂತೆ ಏಕೈಕ ಡೈರೆಕ್ಟರ್ ನಾನೇ. ಇನ್ನು ಆರ್ ಜೆ ಆಗಿದ್ರಿ ಮೊದಲು ನೀವು. ಆರ್ ಜೆ ಇಂದ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಅನ್ನುವಂಥದ್ದು? ಅದೇ ಆರ್ ಜೆ ಆಗಿದ್ದು ಆಲ್ಮೋಸ್ಟ್ 5 years. ರೆಡ್ ಎಫ್ ಎಮ್ ಆರ್ ಜೆ ಆಗಿದ್ದೆ, ಬೆಂಗಳೂರು ರೆಡ್ ಎಫ್ ಎಮ್ ಅಲ್ಲಿ. ಆವಾಗಲೂ ಅಷ್ಟೇ, ಅಂದರೆ ಕಾಲೇಜ್ ಮುಗಿಸಿ ಒಂದು ವರ್ಷ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಾಗ ವಿಜೆ ಆಗ್ಬೇಕು, ನಿಮ್ಮ ಥರನೇ ಏನಾದ್ರು ಟ್ರೈ ಮಾಡೋಣ ಅಂತ ವಿಜೆ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಸೊ ಆ ಒಂದು ಪರ್ಟಿಕ್ಯುಲರ್ ಚಾನಲಲ್ಲಿ ಅವಾಗ ಒಂದು ರೇಡಿಯೋ ಸ್ಟೇಷನ್ ಓಪನ್ ಮಾಡ್ತಾಯಿದ್ರು. ಸೊ ಹಾಗೆ ಕರೆದು ವಿಜೆ ಆಮೇಲೆ ಮಾಡ್ತಿರಂತೆ, ಫಸ್ಟು ರೇಡಿಯೋ ಒಂದ್ಸಲಿ ಟ್ರೈ ಮಾಡಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ವಿ ಅಂತ. ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಬ್ಲೇಡ್ ರಾಜ ಏನೋ ಪ್ರೋಗ್ರಾಮ್? ಹಾಂ, ಬ್ಲೇಡ್ ರಾಜ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ, ಸುಳ್ಳು ಹೇಳ್ಸೋದೇ ಕಾರ್ಯಕ್ರಮ ಅದು. ಸೊ ಜನ ತುಂಬ ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂಬರಲ್ಲ, ನಾವೆಲ್ಲರೂ ಹೇಳಿರ್ತೀವಿ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಫನ್ನಿ ಸಿಚುವೇಶನ್ ಕೊಟ್ಟು ಹೆಂಗೆ ಅದನ್ನ ಸುಳ್ಳು ಹೇಳಿ ಎಸ್ಕೇಪ್ ಆಗ್ತಾರೆ, ಹೆಂಗೆ ತಪ್ಪಿಸ್ಕೊಳ್ತಾರೆ ಅಂತ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡ್ಕೊಬಂತು. ಅದಾದಮೇಲೆ ಬಂದಿದ್ದ ಪರ್ಪಸ್ ಏನಂದರೆ ಸಿನಿಮಾ ಇಂಡಸ್ಟ್ರಿ. ಸೊ ಅದಾದಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೂಲ್ಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅವಾಗಿದ್ದ ಐಡಿಯಾ ಏನು ಅಂದರೆ, ಸಿನಿಮಾ ಇಂಡಸ್ಟ್ರಿಗೆ ಫೋಟೋಗಳು ತೊಗೊಂಡು ಹೋಗಿ ಕೊಡೋದು ತುಂಬ ಅವಾಗ ಕಾಮನ್ ಆಗಿತ್ತು. ಸೊ ನಾವೇನು ಅಂದ್ಕೊಂಡು ಇವಾಗ ಒಂದು ವಿಡಿಯೋ ಪ್ರೊಫೈಲ್ ಮಾಡಿಕೊಟ್ರೆ ಹೆಂಗಿರುತ್ತೆ, ಸೊ ದಟ್ ಡೈರೆಕ್ಟರ್ಸ್ ವಿಲ್ ಗೇಜ್ ಆ್ಯಕ್ಟಿಂಗ್ ಬರುತ್ತೋ ಇಲ್ವೋ ಅಂದ್ಬಿಟ್ಟು. ಸೊ ಅದನ್ನ ಡೈರೆಕ್ಟ್ ಮಾಡೋದು ಯಾರು ಬೇಕಲ್ವ, ಯಾರು ಸಿಗ್ತಾರಲ್ಲ, ಅದಕ್ಕೆ ನಾವೇ ಮಾಡ್ಕೊಂಬಿಡೋಣ ಅಂತ ವಿ ಸ್ಟಾರ್ಟೆಡ್ ವಿತ್ ಅ ಶಾರ್ಟ್ ಫಿಲ್ಮ್ ಕಾಲ್ಡ್ ರೂಲ್ಸ್ ಅಂತ, ನಾನು ನನ್ನ ಸ್ನೇಹಿತರಲ್ಲ. ಸೊ ಅದು ಆಸ್ಟ್ರೇಲಿಯಲ್ಲಿ ಬಾಲಿವುಡ್ ಆ್ಯಂಡ್ ಬಿಯಾಂಡ್ ಅನ್ನೋ ಒಂದು ಫಿಲ್ಮ್ ಫೆಸ್ಟಿವಲ್ ಸ್ಕ್ರೀನಿಂಗ್ ಆಯಿತು. ಸೊ ಅದಾದಮೇಲೆ ಸಿಂಪ್ಲಿ ಕಲರ್ಸ್ ಅಂಬಂದ್ಮೇಲೆ ಟೋಪಿವಾಲಾ ಆದಮೇಲೆ ಶ್ರೀನಿವಾಸ ಕಲ್ಯಾಣ, ಆಮೇಲೆ ಬೀರ್ಬಲ್ ಆದಮೇಲೆ ಓಲ್ಡ್ ಮಂಕ್. ಓಕೆ, ಇವಾಗ ಸಾಕಷ್ಟು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದೀರಾ, ನೀವು ಕೂಡ ನಟರಾಗಿ ನಡೆಸ್ತಾ ಇದ್ದೀರಾ. ಇದೀಗ ಇನ್ನೊಂದು ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ, ಕೈಯಲ್ಲಿ ಓಲ್ಡ್ ಮಂಕ್ ಹಿಡ್ಕೊಂಡು ತಿರುಗ್ತಾ ಇದ್ದೀರಾ, ಇದರ ಒಂದು ಸ್ಪೆಷಾಲಿಟಿ ಏನು ಅಂತ? ಓಲ್ಡ್ ಮಂಕ್ ಅಂದ ತಕ್ಷಣ ಜನಕ್ಕೆ ತುಂಬ ಹತ್ತಿರ ಆಗೋದು, ಇಟ್ಸ್ ಅ ಬ್ರ್ಯಾಂಡ್ ಫಾರ್, ಒಂದು ಆಲ್ಕೋಹಾಲ್ ಬ್ರ್ಯಾಂಡ್ ಹೆಸರು. ಸೊ ಬಟ್ ಈ ಸಿನಿಮಾಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ.
ಅಂದರೆ ಓಲ್ಡ್ ಮಾಂಕ್ ಅಂದರೆ ಲಿಟಲ್ ಕನ್ನಡ ಟ್ರಾನ್ಸ್ಲೇಷನ್ ಅಂದರೆ ಹಳೆ ಸನ್ಯಾಸಿ ಅಂತ. ಓಲ್ಡ್ ಹಳೆ, ಸನ್ಯಾಸಿ ಇಸ್ ಮಾಂಕ್. ನಮ್ಮ ಸಿನಿಮಾದಲ್ಲಿ ಆ್ಯಕ್ಚುಲಾಗಿ ನಾವು ಹೇಳಕ್ಕೆ ಹೊರಟಿರೋದು ಒಬ್ಬ ಹಳೆ ಸನ್ಯಾಸಿ ಬಗ್ಗೆ ಕತೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ನಾರ್ದಂಗೆ ಶಾಪ ಕೊಟ್ಟು ಕಳಿಸ್ತಾನೆ. ಅವ್ನು ಬ್ಯಾಚುಲರ್ ಅಲ್ವಾ ನಾರ್ದ. ಸೊ ನಿನಗೂ ಒಂದು ಲವ್ ಎಕ್ಸ್ಪೀರಿಯನ್ಸ್ ಆಗಬೇಕು, ಸೊ ನೀನು ಲವ್ವಲ್ಲಿ ಬೀಳೋ, ನಿನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಗರ್ಲ್ ಫ್ರೆಂಡ್ನ ಪಟಾಯಿಸೋದು ಹೆಂಗೆ, ಎಷ್ಟು ಕಷ್ಟ, ಅವಳನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ, ಅವಳೇ ಇಷ್ಟಪಟ್ಟಿದ್ದು ಹುಡುಗಿನ ಮದುವೆ ಆಗಬೇಕು ಅಂದರೆ ಎಷ್ಟು ಕಷ್ಟ ಅದು ಅಂತ. ಸೊ ಹಾಗಾಗಿ ಶಾಪ ಕೊಟ್ಟು ಕಳಿಸ್ತಾನೆ. ಸೊ ಹೌ ಯು ಓವರ್ಕಮ್ಸ್ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಓಲ್ಡ್ ಮಾಂಕ್. ಸೊ ಅದಕ್ಕೆ ನಾವು ನಾರ್ದ ಹಳೆ ಸನ್ಯಾಸಿ, ಸೊ ಓಲ್ಡ್ ಮಾಂಕ್ ವಿಲ್ ಬಿ ದಿ ಮೋಸ್ಟ್ ರಿಲೇಟಿವ್ ಟೈಟ್ಲ್ ಅಂತ ಓಲ್ಡ್ ಮಾಂಕ್ ಅಂತ ಇಟ್ಟು. ಅಂತ ಹೇಳಿದ್ರೆ ಏನು ಮಲ್ಟಿ ಟ್ಯಾಲೆಂಟ್ ಅಂತ ಹೇಳಿದ ಹಾಗೆ ಈ ಒಂದು ಹೊಸ ಹೆಸರನ್ನೇ ತಗೊಂಡು ಬಂದಿದ್ದೀರಾ. ನಾವೆಲ್ಲ ಯೋಚನೆ ಮಾಡಿದ್ವಿ ಇದೇನಪ್ಪ ಓಲ್ಡ್ ಮಂಕ್ ಅಂತ ಕೇಳಿದ ತಕ್ಷಣ, ಫಸ್ಟ್ ಟೈಮ್ ನನಗೆ ಕೇಳಿದ ತಕ್ಷಣ ಎಲ್ಲ ಪಬ್ ಗ್ಯಾಪ್ ಆಯ್ತಾ, ಏನಿದು ಓಲ್ಡ್ ಮಂಕ್ ಅನ್ನುವಂತ ಒಂದು ಹೆಸರನ್ನ ತಗೊಂಡ್ ಬಂದಿದ್ದಾರೆ, ಯಾಕೆ ಈ ಒಂದು ಹೆಸರನ್ನ ತಗೊಂಡ್ ಬಂದಿದ್ದಾರೆ ಅಂತ ಅನ್ಕೊಂಡೆ. ಇವಾಗ ನೀವು ಸಿನಿಮಾ ಅನ್ಬೇಕಾದ್ರೆ ಓಕೆ ಓಲ್ಡ್ ಮಂಕ್ ಅಂದ್ರೆ ಈ ರೀತಿ ಇರುತ್ತೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಗ್ಯಾಪ್ ಆಗುತ್ತೆ. ಓಕೆ, ಇವಾಗ ಏನು ಮಲ್ಟಿ ಟ್ಯಾಲೆಂಟ್ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೇನೆ. ಸಾಕಷ್ಟು ಸಿನಿಮಾಗಳಲ್ಲೂ ಅಷ್ಟೇ, ಇವನ್ ಟೋಪಿವಾಲ ನೀವು ಮಾಡ್ಬೇಕಾದ್ರೂ ಅಷ್ಟೇ, ಏನೋ ಒಂದು ಹೊಸದಾಗಿ ನಾನು ಏನೋ ಒಂದು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೊಸ ರೀತಿಯಾದಂತಹ ಒಂದು ಡೈರೆಕ್ಟರ್ನ ನೀವು ಮಾಡಿದ್ದೀರಾ. ಸೊ ಈ ಒಂದು ಓಲ್ಡ್ ಮಂಕಲ್ಲಿ ಯಾವ ರೀತಿಯಾಗಿರುತ್ತೆ, ಹೊಸತನ ಯಾವ ರೀತಿಯಾಗಿರುತ್ತೆ, ನಿಮ್ಮ ಒಂದು ಮಲ್ಟಿ ಟ್ಯಾಲೆಂಟ್ ಹೇಗಿರುತ್ತೆ? ಓಲ್ಡ್ ಮಾಂಕ್ ವಿಲ್ ಬಿ ಅ ವೆರಿ ಫ್ಯಾಮಿಲಿ ಎಂಟರ್ಟೈನರ್ ಸಬ್ಜೆಕ್ಟ್. ಲಾಡ್ ಆಫ್ ಫನ್ ಇರುತ್ತೆ. ಒಂದು 8 ಜನ ಮುದುಕರು 8 ಜನ ಮುದುಕಿರನ್ನ ಹುಡುಕ್ತಾ ಇದೀವಿ. ಸೊ ದೆಲ್ ಬಿ ಕಪಲ್ಸ್, ಅಂದರೆ ಒಂದು 8 ಕಪಲ್, 16 ಜನ ಟೋಟಲ್, ಒಂದು 8 ಕಪಲ್, ದೆಲ್ ಬಿ ಥ್ರೂ ಔಟ್ ದಿ ಫಿಲ್ಮ್. ಸೊ ಆ ಮುದುಕಿರನ್ನೆಲ್ಲ ಇಟ್ಕೊಂಡು ಒಂದೇನೋ ಒಂದು ಸಬ್ಜೆಕ್ಟ್ ಇದೆ, ಅದು ಒಳಗಡೆ ಬರೋ ಲವ್ ಸ್ಟೋರಿ, ಅದಕ್ಕೆ ಇವ್ರೇನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಅದೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅದೊಂದಷ್ಟು ಗೊಂದಲಗಳು. ಲವ್ ಸ್ಟೋರಿಲಿ ಒಂದೇ ಕತೆ. ಜಗತ್ತಲ್ಲಿ ಎಲ್ಲ ಸಿನಿಮಾಗಳು 1000 ಸಿನಿಮಾ ಬಂದರೂ ಮಾಡೋಕ್ಕಾಗೋದು ಒಂದೇ ಲವ್ ಸ್ಟೋರಿ. ಹುಡುಗ ಹುಡುಗಿ ಲವ್ ಮಾಡ್ತಾರೆ, ಮಧ್ಯದಲ್ಲಿ ಕಿರಿಕಾಗುತ್ತೆ, ಲಾಸ್ಟ್ ಇಬ್ಬರು ಹೆಂಗೆ ಒಂದಾಗ್ತಾರೆ, ಇದೇ ಒಂದೇ ಕಥೆನೇ ಮಾಡೋಕ್ಕಾಗೋದು. ಇಲ್ಲ ಒಂದಾಗ್ತಾರೆ, ಇಲ್ಲ ಒಂದಾಗಲ್ಲ ಕ್ಲೈಮ್ಯಾಕ್ಸು. ದಟ್ ಈಸ್ ದಿ ಓನ್ಲಿ ಸ್ಟೋರಿ ಯು ಕ್ಯಾನ್ ಮೇಕ್. ಬಟ್ ಹೌ ಯು ಪ್ರೆಸೆಂಟ್ ಇಸ್ ಡಿಫ್ರೆಂಟ್. ಇಲ್ಲಿಗೆ ಬಂದಿರೋ ವರ್ಷದಲ್ಲಿ 200 ಕಥೆಲಿ ಬರೋದ್ರಲ್ಲಿ 100 ಕತೆ ಲವ್ ಸ್ಟೋರಿ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಒಂದು 50 ವರ್ಷದಿಂದ 5000 ಸಿನಿಮಾಗಳು ಬಂದಿರೋದು, ಬಟ್ ಇಟ್ ವಿಲ್ ಬಿ ದಿ ಸೇಮ್ ಲವ್ ಸ್ಟೋರಿ. ಯು ಕಾಂಟ್ ಚೇಂಜ್ ದಟ್ ಲವ್ ಸ್ಟೋರಿ. ಬಟ್ presentation will be different. So of course the presentation will be very different. It will be very funny. ಶ್ರೀನಿವಾಸ ಕಲ್ಯಾಣದಲ್ಲಿ ಬಂದಷ್ಟು ಸಾಕಷ್ಟು ತರಲೆ ಡೈಲಾಗ್ಸು ಇರುತ್ತೆ. ಬೀರ್ಬಲ್ ಬಂದಂಥ ಟ್ವಿಸ್ಟು ಟರ್ನ್ಗಳು ಈ ಸಿನಿಮಾದಲ್ಲಿ ಇರುತ್ತೆ. ಸೊ ಅದೆಲ್ಲ ಒಂದು ಮೆಚೂರ್ಡ್ ಲವಬಲ್ ಫಿಲ್ಮ್ ಆಗಿರುತ್ತೆ. ಫ್ಯಾಮಿಲಿ ಎಂಟರ್ಟೈನರ್. ಎಸ್, ಇನ್ನು ಶ್ರೀನಿವಾಸ್ ಕಲ್ಯಾಣ ಅಂತ ಹೇಳಿದ್ರಿ, ಈ ಒಂದು ಹೆಸರು ನಿಮ್ಮ ಹೆಸರು ನೋಡಿ ಇಟ್ರ ಹೇಗೆ ಅನ್ನುವಂಥದ್ದು? ಹೌದು, ಆ್ಯಕ್ಚುಲಾಗಿ ಏನಂದರೆ ಸಿನಿಮಾದಲ್ಲಿ ಲಾಸ್ಟಲ್ಲಿ ಮದುವೆ ಆಗೋದು, ಯಾರನ್ನ ಮದುವೆ ಆಗ್ತಾನೆ ಅಂತ, ಇದಕ್ಕಿಂತ ಏನು ಟೈಟ್ಲ್ ಇಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಅವಾಗ ಫ್ಲ್ಯಾಶ್ ಆಗಿದ್ದು ಶ್ರೀನಿವಾಸ ಕಲ್ಯಾಣ, ಆ ಬೆಸ್ಟ್ ಟೈಟ್ಲ್ ಇದೆ ಇಟ್ಬೋಣ ಅಂತ ಹೇಳಿ. ಸೊ ಹಾಗಾಗಿ ಶ್ರೀನಿವಾಸ ಕಲ್ಯಾಣ ಅಂತ ಐಡಿಯಾ ಬಂದಿದ್ದು. ನಾನು ಮಾಡಿರಲ್ಲ ಅಂದರೆ ಆ ಟೈಟ್ಲ್ ಇಡ್ತಾರಲ್ಲ, ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಅನ್ನೋದು ಒಂದೇ ಒಂದು ರೀಸನ್ಗೆ. ಸೊ ನನ್ನ ಹೆಸರಲ್ಲಿ ಓಕೆ ಶ್ರೀನಿವಾಸ ಇಸ್ ಮೋಸ್ಟ್ ಆಪ್ಟ್ ಟೈಟ್ಲ್, ವೆರಿ ಸಿಂಪಲ್ ಟೈಟ್ಲ್, ತುಂಬ ಸಿಂಪಲ್ ಟೈಟ್ಲು, ಆ್ಯಂಡ್ ಇಟ್ಸ್ ಅ ವೆರಿ ಕ್ಯಾಚಿ ಟೈಟ್ಲ್. ಬಿಕಾಸ್ ಅಣ್ಣವ್ರದ್ದು ಒಂದು ಸಿನಿಮಾ ಬಂದಿತ್ತು, ಪೌರಾಣಿಕ ಸಿನಿಮಾ ಶ್ರೀನಿವಾಸ ಕಲ್ಯಾಣ ಅಂತ. ಇದು ಸಾಮಾಜಿಕವಾಗಿರುತ್ತೆ. ಸೊ ಇಟ್ ವಾಸ್ ದಿ ಮೋಸ್ಟ್ ಆಪ್ಟ್ ಟೈಟ್ಲ್ ಫಾರ್ ಲವ್ ಸ್ಟೋರಿ ಅಂತ ಅನ್ನಿಸ್ತು. ಎಸ್ ಸರ್, ನಿಮ್ಮ ಹತ್ರ ಇನ್ನಷ್ಟು ಮಾತಾಡೋದಕ್ಕಿದೆ ಸರ್, ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಆಫ್ಟರ್ ಶಾರ್ಟ್ ಬ್ರೇಕ್ನ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈ ಒಂದು ಓಲ್ಡ್ ಮಂಕ್ ಇಟ್ಕೊಂಡು ಇಡೀ ರಾಜ್ಯ ಎಲ್ಲ ತಿರುಗ್ತಿದ್ದಾರೆ ಅಂತ ಹೇಳಿದೆ. ಓಲ್ಡ್ ಮಂಕ್ ಅಂದರೆ ಏನು ಅಂತ ಕೂಡ ಶ್ರೀನಿವಾಸ್ ಅವರು ತಿಳಿಸ್ಕೊಟ್ರು. ನೀವು ಹೇಳಿದ್ರಿ ಈ ಒಂದು ನಾರದನ ಒಂದು ಸ್ಟೋರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ವಿ ಅಂತ. ನಿಮಗೂ ನಾರದನಿಗೂ ಏನಾದರೂ ಒಂದು ಟಚ್ ಅನ್ನುವಂಥದ್ದು ಇದೆಯಾ? ನೀವು ಏನಾದರೂ ಮದುವೆ ಆಗ್ಲಿಕ್ಕಿಂತ ಮುಂಚೆ? ಅದು ಎಲ್ಲರೂ ನಾರದರಾಗಿರ್ತಾರಲ್ವಾ, ನಾರದರಾಗಿರ್ತಾರೆ. ಸೊ ಅದರಲ್ಲಿ ಏನಾದರೂ ಒಂದು ಟ್ವಿಸ್ಟ್ ಇಟ್ಕೊಂಡು ಇಲ್ಲ, ಎಲ್ಲರೂ ಬ್ಯಾಚುಲರ್ಸ್ ಆಗಿರ್ತಾರೆ. ಮದುವೆ ಆದ್ಮೇಲೆ ಎಲ್ಲರೂ ಸಂಸಾರಿಗಳು, ಅದಕ್ಕೆ ಮುಂಚೆ ಎಲ್ಲರೂ ಸನ್ಯಾಸಿಗಳಾಗಿರ್ತಾರೆ. ಸೊ ಅಂದರೆ ಇಟ್ ಕನೆಕ್ಟ್ಸ್ ಟು ಲಾಡ್ ಆಫ್ ಯಂಗ್ಸ್ಟರ್ಸ್. ನಾನು ಆ್ಯಕ್ಚುಲಾಗಿ ಶ್ರೀನಿವಾಸ ಕಲ್ಯಾಣ ಮಾಡಬೇಕಾದ್ರೆ ಸಿನಿಮಾ ಮುಂಚೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ಹಾಕಿದ್ದೆ ಓಪನಿಂಗ್ ದಿ ಫಸ್ಟ್ ಬೈಲೈನ್ ಇನ್ ದಿ ಫಿಲ್ಮ್ ಏನು ಅಂದರೆ, ಈ ಚಿತ್ರಕ್ಕೆ ಸ್ಫೂರ್ತಿಯಾಗಿರುವ ನನ್ನ ಎಲ್ಲ ಹಳೆ ಗರ್ಲ್ ಫ್ರೆಂಡ್ಸ್ಗೂ ಧನ್ಯವಾದಗಳು ಅಂತ.
ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಅಗೇನ್ ಹೆಣ್ಮಕ್ಳು ಮಾಡಿದ್ರೆ ಎಲ್ಲ ಬಾಯ್ ಫ್ರೆಂಡ್ಸ್ ಅಂತ ಹಾಕಿರೋದು, ನಾವೆಲ್ಲ ಗರ್ಲ್ ಫ್ರೆಂಡ್ಸ್ ಅಂತ ಹಾಕಿರ್ತೀವಿ. ಸೊ ಅಫ್ಕೋರ್ಸ್ ಆ ಥರ ತುಂಬ ಕನೆಕ್ಟ್ ಆಗುವಂಥದ್ದು ಸಾಕಷ್ಟು ವಿಷಯಗಳಿರುತ್ತೆ. ನಾವು ಶ್ರೀನಿವಾಸ ಕಣ್ಣೆಲ್ಲ ಮಾಡ್ಬೇಕಾದ್ರೆ ಅದರಲ್ಲೂ ಹಾಕಿದ್ವಿ, ಏನಂದರೆ ಹುಡುಗರಂಗೆ ಹುಡುಗಿರಂಗೆ ಅಂತ. ಹುಡುಗರಂಗೆ ಅಂದರೆ ಒಂಥರ ಯೋಗರಾಜ್ ಭಟ್ ಸಿನಿಮಾ ಇದ್ದಂಗೆ, ಏನಿದೆಯಲ್ಲೋ ಗೊತ್ತಿಲ್ಲ, ಆದರೆ ಡೈಲಾಗ್ ಮಾತ್ರ ನಾವೆಲ್ಲರೂ ಸಖತ್ತಾಗಿ ಹೊಡಿತೀವಿ. ಹುಡುಗಿರಂಗೆ ಅಂದರೆ ಉಪೇಂದ್ರ ಸಿನಿಮಾ ಇದ್ದಂಗೆ, ಏನೋ ಒಂದು ಇರುತ್ತೆ, ಅದು ಏನು ಅಂತ ಯಾವ ಮುಂಡೆ ಮಕ್ಕಳಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ಇಟ್ಸ್ ಫನ್ ವೆನ್ ಯು ಅದು ಕನೆಕ್ಟ್ ಆಗುತ್ತೆ ತುಂಬ ಜನಕ್ಕೆ. ಸೊ ಹಾಗಾಗಿ ಈವನ್ ಇನ್ ಓಲ್ಡ್ ಮಾಂಗ್ ದೇರ್ ವಿಲ್ ಬಿ ಲಾಟ್ ಆಫ್ ಎಲಿಮೆಂಟ್ಸ್ ವಿಚ್ ವಿಲ್ ಕನೆಕ್ಟ್ ಟು ದಿ ಯೂತ್ ಆ್ಯಂಡ್ ಅಗೇನ್ ಇಟ್ ವಿಲ್ ಕನೆಕ್ಟ್ ಟು ದಿ ಹೋಲ್ ಫ್ಯಾಮಿಲಿ. ನೋಡಬೇಕಾದ್ರೆ ನಮ್ಮ ಕತೆ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ. ಓಕೆ, ಇದೀಗ ಏನು ಓಲ್ಡ್ ಮಾಂಕ್ ಇಟ್ಕೊಂಡು ಎಲ್ಲ ಕಡೆ ಆಡಿಷನ್ಸ್ ಮಾಡ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ ಈ ಒಂದು ಆಡಿಷನ್ಸ್ಗಳೆಲ್ಲ? ಅದ್ಭುತವಾದ ಒಂದು ಪ್ರತಿಕ್ರಿಯೆ. ಐ ಥಿಂಕ್ ಫಾರ್ ದಿ ಫಸ್ಟ್ ಟೈಮ್ ಒಂದು ಕನ್ನಡ ಸಿನಿಮಾನ ಆಲ್ ಓವರ್ ಸ್ಟೇಟ್ ಆಡಿಷನ್ಸ್ ಮಾಡಿದ್ದೀವಿ. ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಳಿ, ಆಮೇಲೆ ಲಾಸ್ಟ್ ಫೇಸ್ ವಾಸ್ ಶಿವಮೊಗ್ಗ ಆ್ಯಂಡ್ ಮ್ಯಾಂಗ್ಳೂರ್. ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಸಾಕಷ್ಟು ಜನ, ಆಲ್ಮೋಸ್ಟ್ ಒಂದು 1500 ಜನನ ನಾವು ಆಡಿಷನ್ ಮಾಡಿದ್ವಿ ಆಲ್ 6 ಸಿಟೀಸಲ್ಲಿ. ಹತ್ತತ್ರ ಒಂದು 150 ಜನ ಸೆಲೆಕ್ಟ್ ಮಾಡಿದ್ವಿ ಇವಾಗ. ಅದಾದಮೇಲೆ ನೆಕ್ಸ್ಟ್ ಪಾತ್ರಗಳಿಗೆ ಯಾರ್ಯಾರು ಸೂಟ್ ಆಗ್ತಾರೆ ಅವ್ರನ್ನ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡ್ಕೊಳ್ತೀವಿ. ಇನ್ನು ಹೀರೋಯಿನ್ ಹುಡುಕ್ತಾ ಇದೀವಿ, ನೀವು ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತೀರಾ ನೋಡಿ. ಚಾನ್ಸ್ ಕೊಟ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಸೊ ಹೀರೋಯಿನ್ಗೆ ಇನ್ನು ಹುಡುಕ್ತಾ ಇದ್ದೀವಿ. ಸೊ ಯಾರು ಇಂಟ್ರೆಸ್ಟ್ ಇರೋರು ದೇ ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮೀ ಥ್ರೂ ಮೈ ಫೇಸ್ಬುಕ್ ಅವರ್ ಇನ್ಸ್ಟಾಗ್ರಾಮ್. ಅವ್ರ ಪ್ರೊಫೈಲ್ಸ್ನ ಕಳಿಸ್ಬೋದು. ಸೊ ವಿಲ್ ಲುಕ್ಔಟ್ ಫಾರ್ ಅ ಗುಡ್ ಹೀರೋಯಿನ್. ಆ್ಯಂಡ್ ಅಗೇನ್ ಅಫ್ಕೋರ್ಸ್ ಆ 8 ಜನ ಮುದ್ಕಿರು ಅಂತ ಹೇಳೋದಲ್ಲ, ಆ ಅಜ್ಜರಿಗೂ ಹುಡುಕ್ತಾ ಇದೀವಿ. ಸೊ ಒಳ್ಳೆ ಕಾಮಿಡಿ ಟೈಮಿಂಗ್ ಇರೋ, ಡ್ಯಾನ್ಸ್ ಬರೋ ಅಜ್ಜರು ಯಾರು ಇದ್ದರೆ ಅಗೇನ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಿಮ್ಮನ್ನ ಕೇಳಿದ್ರೆ ನನ್ನ ನಂಬರ್ ಕೊಡ್ತಾರೆ. ಸೊ ಹಾಗಾಗಿ ನನ್ನ ರೀಚ್ ಆಗಬೇಕು ಅಂದರೆ ಇಬ್ಬರು ಮುದ್ದಾದ ಹೆಣ್ಮಕ್ಳನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್, ಇನ್ನು ರಂಗನಾಯಕಿ ಬಗ್ಗೆ ಕೇಳಲೇಬೇಕು. ರಂಗನಾಯಕನಾಗಿದ್ರ ಹೇಗೆ ಅನ್ನುವಂಥದ್ದು? ಅಫ್ಕೋರ್ಸ್ ರಂಗನಾಯಕಿ ವಾಸ್ ಅ ವೆರಿ ಸೆನ್ಸಿಟಿವ್ ಫಿಲ್ಮ್. ಅಂದರೆ ಈ ಟೈಮ್ಗೆ ತುಂಬ ಅವಶ್ಯಕತೆ ಇದ್ದಂಥ ಸಿನಿಮಾ. ಯಾಕೆಂದರೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಹೆಣ್ಣಿನ ಒಂದು ಚಾಯ್ಸ್ನ ಹುಡುಗರಾಗಿ ಅಥವಾ ಗಂಡಸರಾಗಿ ನಾವೆಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಕಥೆನ ಹೇಳೋಕ್ಕೆ ಹೊರಟಂಥ ಸಿನಿಮಾ. ಆ್ಯಂಡ್ ಇಟ್ ವಾಸ್ ಅ ಗ್ಲೋಬಲ್ ಸಬ್ಜೆಕ್ಟ್. ಯಾಕೆಂದರೆ ದೇಶದಲ್ಲಿ ಸಾಕಷ್ಟು ಕಡೆ ಅತ್ಯಾಚಾರಗಳು ನಡೀತಾ ಇದೆ, ಅದು ಇದೆಲ್ಲ ನಡೀತಾ ಇದೆ. ಬಟ್ ಆ ಒಂದು ಸಬ್ಜೆಕ್ಟ್ನ ಏನಾಗುತ್ತೆ ಅಂದರೆ, ಈ ಥರ ಒಂದು ಸಿನಿಮಾ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ನೋಡಿದಾಗ ಮನೆಯಿಂದನೇ ಶುರುವಾಗಬೇಕು. ಅಪ್ಬ್ರಿಂಗಿಂಗ್ ಅಂತೀವಲ್ವ, ನಾವು ಬೆಳೆಸೋವಂಥ ರೀತಿ ಹೆಂಗಿರುತ್ತೋ ಅದೇ ಮಕ್ಕಳು ಕಲಿಯೋದು. ನಾಳೆ ದಿವಸ ನಾವು ಹೆಂಗೆ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಬರೀ ದೇವಸ್ಥಾನದಲ್ಲಿ ಹೋಗಿ ಹೆಣ್ಣು ದೇವ್ರನ್ನ ಪೂಜೆ ಮಾಡಿದ್ರೆ ಸಾಲದು. ಅದನ್ನು ಆಚೆ ಬಂದಮೇಲೆ ಅವಳ ಆಯ್ಕೆಗಳನ್ನ ನಾವು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಎಷ್ಟು ಮರ್ಯಾದೆಯಿಂದ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ದಟ್ಸ್ ಅ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಮೆನ್. ಅದನ್ನ ಹೇಳಕ್ಕೆ ಹೊರಟಂಥ ಸಿನಿಮಾ. ಸೊ ನನಗೆ ಬೇಸಿಕ್ಲಿ ತುಂಬ ಇಷ್ಟ ಆಗಿದೆ ಏನು ಅಂದರೆ ದಿ ಹೋಲ್ ಕಾನ್ಸೆಪ್ಟ್. ಐ ನೆವರ್ ಸಾ ಇಟ್ ಆ್ಯಸ್ ಅ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ. ನಾನು ಯಾಕೆ ಮಾಡಬೇಕು ಅದನ್ನ ನಾನು ನೋಡಲಿಲ್ಲ, ಆ ದೃಷ್ಟಿಯಿಂದ ನಾನು ನೋಡಲೇ ಇಲ್ಲ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ವೆರಿ ಗುಡ್ ಪ್ರಾಜೆಕ್ಟ್. ಸೊ ಲಕಿಲಿ ಇಟ್ ಬಿಕಮ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಇಂಡಿಯನ್ ಪನೋರಮಾ ಕೂಡ ಸೆಲೆಕ್ಟ್ ಆಗಿತ್ತು. ಇಟ್ ವಾಸ್ ದಿ ಓನ್ಲಿ ಕನ್ನಡ ಫಿಲ್ಮ್ ವಿಚ್ ಗಾಟ್ ಸೆಲೆಕ್ಟೆಡ್ ಟು ಇಂಡಿಯನ್ ಪನೋರಮಾ. ಸೊ ಹಾಗಾಗಿ ವೆರಿ ಹ್ಯಾಪಿ ಅಬೌಟ್ ಇಟ್. ರಂಗನಾಯಕಿ ತುಂಬ ಯಶಸ್ವಿಯಾಗಿ ಒಂದು ನೆಕ್ಸ್ಟ್ ಲೆವೆಲ್ ತೊಗೊಳೋದಂಥ ಸಿನಿಮಾ. ಅಟ್ಲೀಸ್ಟ್ ಅಲ್ಲಿ ಅಂದರೆ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇತ್ತು. ಈವನ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಶ್ರೀನಿವಾಸ ಕಲ್ಯಾಣ ಫುಲ್ ತರಲೆ ಫನ್ ಕಾಮಿಡಿ ಇತ್ತು. ಬೀರ್ಬಲ್ ವಾಸ್ ಮೋರ್ ಸೀರಿಯಸ್ ಥ್ರಿಲ್ಲರ್. ಆ್ಯಂಡ್ ರಂಗನಾಯಕಿ ವಾಸ್ ಮೋರ್ ಮೆಚ್ಯೂರ್ಡ್ ಡ್ರಾಮಾ ವಿಚ್ ಹ್ಯಾಡ್ ಲಾಟ್ ಆಫ್ ಎಮೋಷನ್ಸ್. ಜಾಸ್ತಿ ನಗ್ಸೋದಕ್ಕಿಂತ ಜಾಸ್ತಿ ಅಳಿಸೋ ಅಂಥ ಪಾತ್ರ. ಇಟ್ ಹ್ಯಾಡ್ ಮೋರ್ ಡ್ರಾಮಾ ಇನ್ ಟು ಇಟ್. ಅಗೇನ್ ಓಲ್ಡ್ ಮಾಂಗ್ ಮತ್ತೆ ಫುಲ್ ಕಮರ್ಷಿಯಲ್ ಆಗಿರುತ್ತೆ. ಸೊ ಸಾಕಷ್ಟು ಪಾತ್ರಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಿದಷ್ಟು ಒಬ್ಬ ನಟ ಹಿ ವಿಲ್ ಮೆಚ್ಯೂರ್ ಇನ್ ಹಿಸ್ ಓನ್ ವೇ. ಎಸ್, ಇನ್ನು ಜಸ್ಟ್ ಮಾತಲ್ಲಿ ಕೂಡ ನೀವೊಂದು ಸಣ್ಣ ಪಾರ್ಟ್ ಮಾಡಿದೆ ಅಂತ ಕೇಳ್ಪಟ್ಟೆ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಜಸ್ಟ್ ಮಾತಲ್ಲಿ ಅಫ್ಕೋರ್ಸ್ ಒಂದು ತುಂಬ 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 ಪುಟ್ಟ ಪಾತ್ರ. ಆ್ಯಕ್ಚುಲಿ ರೇಡಿಯೋಲಿ ಇರಬೇಕಾದ್ರೆ ಸುದೀಪ್ ಸರ್ನ ಒಂದು ಇಂಟರ್ವ್ಯೂ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಸುಮ್ಮನೆ ಹಾಗೆ ಇಟ್ ವಾಸ್ ಔಟ್ ಆಫ್ ದಿ ಬ್ಲೂ ಸುದೀಪ್ ಸರ್ ಕೇಳಿದ್ರು ಯಾಕೆ ಸಿನಿಮಾ ಮಾಡಬಾರ್ದು ಅಂತ. ಸೊ ಆಯ್ತು ಸರ್, ಓಕೆ, ಏನು ನಾನು ಹೇಳ್ಕೊಡ್ತೀನಿ ನೀನು ಮಾಡು ಅಂತ. ಸೊ ದೆನ್ ಹಿ ಇನ್ವೈಟೆಡ್ ಮೀ. ಸೊ ಹಾಗಾಗಿ ಒಂದು ಪುಟ್ಟ ಪಾತ್ರ ಜಸ್ಟ್ ಮಾತಲ್ಲಿ ಮಾಡಿದ್ದು. ಐ ಥಿಂಕ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಯಾಕಂದರೆ ತುಂಬ ರೇರ್. ಯಾಕೆಂದರೆ ಯಾರೋ ಒಬ್ರು ಡೈರೆಕ್ಟ್ರು ನೋಟಿಸ್ ಮಾಡ್ಬಿಟ್ಟು ಬಂದು ಮಾಡಿ ಅಂತ ಹೇಳೋದು. ಈ ಜನರಲಾಗಿ ನಾವೇ ಕೇಳ್ತಾ ಇರ್ತೀವಿ, ಸಾರ್ ಚಾನ್ಸ್ ಕೊಡಿ ಸರ್ ಅಂತ. ಯಾರು ಕೊಡ್ತಾ ಇರೋದಿಲ್ಲ ವೆನ್ ವಿ ಆರ್ ಸ್ಟ್ರಗ್ಲಿಂಗ್ ಅಫ್ಕೋರ್ಸ್. ಬಟ್ ಇಟ್ಸ್ ಅ ವೆರಿ ರೇರ್
sense where the person himself asks, and Sudeep sir, he has the talent to recognize that talent. ಅಂದರೆ ಅವ್ರಿಗೇನು ಅಂದರೆ ಓಕೆ ಇವನಲ್ಲಿ ಟ್ಯಾಲೆಂಟ್ ಇದೆಯಾ, ಕರೆಕ್ಟ್ ಇವನಿಗೆ ಅವಕಾಶ ಸಿಗಬೇಕು ಅನ್ನೋ ರೆಕಗ್ನೈಸ್ ಮಾಡುವಂಥ ಒಂದು ಅದ್ಭುತವಾದ ಕಲೆ ಇದೆ ಅವರಲ್ಲಿ. ಸೊ ತುಂಬ ಜನ ಇಂಡಸ್ಟ್ರಿಗೆ ತಂದಿದ್ದಾರೆ. ಅಫ್ಕೋರ್ಸ್ ಉಪೇಂದ್ರ ಸರ್ ಆಗಿರ್ಬೋದು. ಉಪೇಂದ್ರ ಸರ್ ಸಿಕ್ಕಾಬಟ್ಟೆ ಟೆಕ್ನಿಷಿಯನ್ಸ್ನ ಇಂಡಸ್ಟ್ರಿಗೆ ತಂದಿದ್ದಾರೆ. ಗುರು ಕಿರಣ್ ಆಗಿರ್ಬೋದು, ಸಾಧು ಕುಕ್ರೆ ಆಗಿರ್ಬೋದು, ವಿ ಮನೋಹರ್ ಆಗಿರ್ಬೋದು. ಆ ಥರ ಲಿಸ್ಟ್ ಮಾಡ್ಕೊಂಡವ್ರೆ ಸಾಕಷ್ಟು ಜನ ಕ್ಯಾಮ್ರಾಮನ್ಗಳು, ಮ್ಯೂಸಿಷಿಯನ್ಸ್ಗಳು, ಡೈರೆಕ್ಟರ್ಸು ಸಾಕಷ್ಟು ಜನ ಬಂದಿದ್ದಾರೆ. ಅಫ್ಕೋರ್ಸ್ ಸುದೀಪ್ ಸರ್ ಕೂಡ ಅಷ್ಟೇ. ಈ ಹ್ಯಾಸ್ ಅ ಟ್ಯಾಲೆಂಟ್ ಟು ರೆಕಗ್ನೈಸ್ ದಿ ರೈಟ್ ಪೀಪಲ್. ಸೊ ಅವರು ಅಷ್ಟೇ ಸಾಕಷ್ಟು ಜನ ಇಂಡಸ್ಟ್ರಿಗೆ ತಂದಿದ್ದಾರೆ. ಸೊ ಹಿ ವಾಸ್ ದಿ ಫಸ್ಟ್ ಪರ್ಸನ್ ಬಂದು ಬಾ ಮಾಡು ಅಂತ ರೆಕಗ್ನೈಸ್ ಮಾಡಿದ್ದವ್ರೆ ಮೊಟ್ಟ ಮೊದಲ ಬಾರಿಗೆ. ಓಕೆ, ಅಲ್ಲಿಂದ ಈ ಒಂದು ಏನು ಆಗೋದಕ್ಕೆ ಹೋದವರು ನಂತರ ನಿರ್ದೇಶಕರಾಗಿ ಬಂದಂಥವ್ರು. ಈ ಒಂದು ಸ್ಟೋರಿಯನ್ನ ಕೇಳಲೇಬೇಕು. ಫಸ್ಟ್ ನಟರಾಗಿ ನೀವು ಹೋಗ್ತೀರಾ, ನನಗೆ ಹೀರೋ ಆಗಿ ನಾನು ಆಕ್ಟ್ ಮಾಡಬೇಕು ಅಂತ ನೀವು ಹೋಗ್ತೀರಾ, ಆ ನಂತರ ನಿರ್ದೇಶಕರಾಗ್ತಾ ಹೋಗ್ತೀರಾ. ಈ ಒಂದು ಸ್ಟೋರಿಯನ್ನ ಕೇಳ್ತಾ ಹೋಗೋದಾದ್ರೆ ಅದೇ ಅಂದರೆ ಏನಂದರೆ ಹೇಳ್ತಾರೆ ಗೊತ್ತಾ, ನೆಸೆಸಿಟಿ ಇಸ್ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ. ಸೊ ವೆನ್ ದೇರ್ ಈಸ್ ನೆಸೆಸಿಟಿ ಯು ವಿಲ್ ಆಲ್ವೇಸ್ ಫೈಂಡ್ ದಿ ರೂಟ್ಸ್. ಇವಾಗ ನಾವು ಆ್ಯಕ್ಟ್ ಮಾಡಬೇಕು ಅಂತ ಇರ್ತೀವಿ, ಆಯಿತು ಬೇಕಾಗಿರೋ ಪಾತ್ರಗಳು ಸಿಕ್ಕಿದಾಗ ಓಕೆ ಇದನ್ನ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡೋದು ನಾವೇ ಯಾಕೆ ಮಾಡಬಾರ್ದು ಅನಿಸುತ್ತೆ. ಯು ವಿಲ್ ಟ್ರೈ ವೆನ್ ಇಟ್ ಕಮ್ಸ್ ಔಟ್ ವೆರಿ ವೆಲ್, ಓಕೆ ಇದು ಇನ್ನೊಂದು ಮಾಡೋಣ ಅನಿಸುತ್ತೆ, ಮತ್ತೊಂದು ಮಾಡೋಣ ಅನಿಸುತ್ತೆ. ಸೊ ಅದನ್ನ ಇನ್ನೊಬ್ರು ಯಾರೋ ರೆಕಗ್ನೈಸ್ ಮಾಡ್ತಾರೆ. ಓಕೆ ನೀವು ಯಾಕೆ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಬಾರ್ದು, ಓಕೆ ಡೈರೆಕ್ಟ್ ಮಾಡೋಣ, ಸೊ ಇದು ಮಾಡೋಣ ಅದು ಮಾಡೋಣ. ಸೊ ಇಟ್ ಆಲ್ವೇಸ್ ಹ್ಯಾಸ್ ದಟ್ ಬ್ಯಾಲೆನ್ಸ್. ಸೊ ಇಟ್ಸ್ ಯುವರ್ ಪ್ಯಾಷನ್. ನಿಮಗೇನು ಮಾಡಬೇಕು ಆ ಹಂಗರ್ ಅನ್ನೋದು ಎಲ್ಲಿವರೆಗೂ ಇರುತ್ತೋ, ಇದು ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡಬೇಕು, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಆ ಹಂಗರ್ ವಿಲ್ ಡ್ರೈವ್ ಯು, ಇಟ್ ಆಟೋಮೆಟಿಕಲಿ ಇಸ್ ಡ್ರೈವ್ ಯು. ಎಲ್ಲೋ ಒಂದು ಪುಲ್ ಮಾಡ್ತಾ ಇರುತ್ತೆ, ಇದು ಮಾಡು ಅದು ಮಾಡು ಮತ್ತೊಂದು ಮಾಡು, ಇನ್ನೊಬ್ರು ಯಾರೋ ಆಪರ್ಚುನಿಟಿ ಕೊಡ್ತಾರೆ ಅದು ಮಾಡು. ಸೊ ಇಟ್ ಆ್ಯಕ್ಚುಲಿ ಡ್ರೈವ್ಸ್ ಯು. ಸೊ ಯೂನಿವರ್ಸ್ ವಿಲ್ ಡ್ರೈವ್ ಯು. ನಿಮ್ಮ ಹಂಗರ್ ಏನು ಅಂತ ನಿಮ್ಗೆ ಗೊತ್ತಿರೋ, ವೆನ್ ಯು ಆರ್ ಪ್ಯಾಷನೇಟ್ ಅಬೌಟ್ ಸಮಥಿಂಗ್, ಐ ಥಿಂಕ್ ದಿ ಯೂನಿವರ್ಸ್ ವಿಲ್ ಗಿವ್ ಯು ಆಪರ್ಚುನಿಟೀಸ್, ಲಾಟ್ಸ್ ಆಫ್ ಆಪರ್ಚುನಿಟಿ ಟು ಇಟ್. ಇನ್ನು ಬೀರ್ಬಲ್ ಸಿನಿಮಾದ ಬಗ್ಗೆ ಕೇಳಲೇಬೇಕು. ನೀವು ಹಾಗೆ ವಿನೀತ್ ಅವರು ನಟಿಸಿದಂತ ಒಂದು ಸಿನಿಮಾ, ನಿಮ್ಮ ಚಾನೆಲ್ನ ಸ್ಪೆಷಲ್ ಆಂಕರ್. ಈ ಬಗ್ಗೆ ಹೇಳೋದಾದ್ರೆ ಐ ಥಿಂಕ್ ಬೀರ್ಬಲ್ 3 ಭಾಗಗಳಲ್ಲಿ ಬರೋವಂಥ ಒಂದು ಸಿನಿಮಾ. ಸೊ ಮೊದಲನೇ ಭಾಗ ರಿಲೀಸ್ ಆಗಿದೆ, ಸಾಕಷ್ಟು ಮೊಬೈಲು ಮತ್ತು ಯೂಟ್ಯೂಬ್ನಲ್ಲಿ ತುಂಬ ದೊಡ್ಡ ಹಿಟ್ ಆಗಿದೆ. ಥಿಯೇಟ್ರ್ ಐ ಥಿಂಕ್ ಥಿಯೇಟ್ರ್ ವಾಸ್ ಆಲ್ಸೋ ವೆರಿ ಗುಡ್, ಬಟ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಆನ್ ಮೊಬೈಲ್ ಫೋನ್ಸ್ ಆ್ಯಂಡ್ ಯೂಟ್ಯೂಬಲ್ಲಿ. ಬೀರ್ಬಲ್ ವಾಸ್ ಒನ್ ಎಕ್ಸ್ಪೆರಿಮೆಂಟ್ ವಿಚ್ ವಿ ವಾಂಟೆಡ್ ಟು ಡೂ. ಏಕೆಂದರೆ ಫಸ್ಟ್ ಒನ್ ಆಫ್ ಇಟ್ಸ್ ಕೈಂಡ್ ಆಫ್ ಥ್ರಿಲ್ಲರ್ಸ್. ಯಾಕೆಂದರೆ ಇಲ್ಲಿವರೆಗೂ ಟ್ರಿಲಜಿ ಅಂತ ಯಾರೂ ಮಾಡಿರಲಿಲ್ಲ, 3 ಭಾಗಗಳಲ್ಲಿ ಬರುವಂಥ ಸಿನಿಮಾ. ಇಟ್ ವಾಸ್ ದ ಫಸ್ಟ್ ಟ್ರಿಲಜಿ. ಸೊ ಮೊದಲೇ ಭಾಗ ಫೈನಿಂಗ್ ವಜ್ರಮುನಿ ಬಂದಿದೆ, ವಿನೀತ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ವಿನೀತ್ ಅವ್ರು ಕೂಡ. ಸೊ ನಾನು ಆ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಟೆಕ್ನಿಕಲಿ ವಿ ಹ್ಯಾಡ್ ಟ್ರೈಡ್ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್. ಸಾಕಷ್ಟು ಟ್ವಿಸ್ಟ್ ಟರ್ನ್ಗಳು ತುಂಬ ಇದ್ವು. ಯಾರು ಗೆಸ್ ಮಾಡೋಕ್ಕಾಗ್ತಾ ಇರಲ್ಲ, ಇದಾಗತ್ತೆ ಅದಾಗತ್ತೆ ಇದಾಗತ್ತೆ ಇದಾಗತ್ತೆ, ಯಾರಿಗೂ ಕೊಲೆ ಮಾಡಿರೋದು ಅನ್ನೋ ಒಂದು ಸ್ಟೇಜಲ್ಲಿ. ಹೌದು, ನಾವು ಆ್ಯಕ್ಚುಲಾಗಿ ಪ್ರೀಮಿಯರ್ ಶೋಗೆ ಮಾಡಿದ್ವಿ, ಇಂಟರ್ವಲಲ್ಲಿ ಕ್ಲೈಮ್ಯಾಕ್ಸ್ನ ಗೆಸ್ ಮಾಡಿದ್ರೆ 25 ಸಾವಿರ ಕೊಡ್ತೀವಿ ಅಂತ. ಸೊ ಅಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇತ್ತು. ಸೊ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಇವತ್ತು ನನಗೆ ಮೆಸೇಜ್ ಬರ್ತಾನೆ ಇರುತ್ತೆ ಬೀರ್ಬಲ್ ಬಗ್ಗೆ. ಯಾರಾದರೂ ಯಾವಾಗಲೂ ನೋಡಿರ್ತಾರೆ, ಮತ್ತೆ ಮೆಸೇಜ್ ಹಾಕಿರ್ತಾರೆ, ಸರ್ ಅದ್ಭುತವಾಗಿದೆ ಸಿನಿಮಾ, ಮತ್ತೆ ಯಾವಾಗ ಸೆಕೆಂಡ್ ಪಾರ್ಟು ಅಂತ. ನಾವು ಆ್ಯಕ್ಚುಲಾಗಿ ಓಲ್ಡ್ ಮಾಂಕ್ ನನ್ನ ಸಿನಿಮಾ ಅನೌನ್ಸ್ ಮಾಡಿದಾಗ ಕಂಗ್ರ್ಯಾಚುಲೇಷನ್ಸ್ಗಿಂತ ಜಾಸ್ತಿ ಮೆಸೇಜ್ ಇದ್ದಿದ್ದೆ ಪಾರ್ಟ್ 2 ಯಾವಾಗ ಅಂತ, ಬೀರ್ಬಲ್ ಪಾರ್ಟ್ 2 ಯಾವಾಗ ಅಂತ. ಸೊ ಐ ಥಿಂಕ್ ಓಲ್ಡ್ ಮಾಂಕ್ ಆದ ತಕ್ಷಣ ವಿಲ್ ಬಿ ಸ್ಟಾರ್ಟಿಂಗ್ ಬೀರ್ಬಲ್ ಪಾರ್ಟ್ 2. ಹಾಗಾಗಿ ಇಟ್ ವಾಸ್ ಓವರ್ ಆಲ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಬೀರ್ಬಲ್ ಅನ್ನೋದು. ಇಟ್ ವಿಲ್ ಬಿ ಅ ಬ್ರ್ಯಾಂಡ್. ಸೊ ವಿ ವಾಂಟ್ ಟು ಮೇಂಟೈನ್ ದಟ್ ಬ್ರ್ಯಾಂಡ್. ಬೀರ್ಬಲ್ ಆ ಬ್ರ್ಯಾಂಡನ್ನ ನಾವು ಇನ್ನೂ ತುಂಬ ಚೆನ್ನಾಗಿ, ಇವಾಗ ಶರ್ಲಾಕ್ ಹೋಮ್ಸ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದೆ. ಸೊ ವಿ ವಾಂಟ್ ಟು ಟೇಕ್ ದಟ್ ಬೀರ್ಬಲ್ ನಾವು ಬ್ರ್ಯಾಂಡ್ನ ಅಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಒಂದು ಆಸೆ ಇದೆ. ಸೊ 100% ಮಾಡ್ತೀವಿ. ಓಕೆ, ಇವಾಗ ಏನು ಓಲ್ಡ್ ಮಂಕ್ ಅನ್ನುವಂತಹ ಒಂದು ಹೊಸ ಸಬ್ಜೆಕ್ಟನ್ನು ಇಟ್ಕೊಂಡು, ಫ್ರೆಶ್ ಆಗಿರುವಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮ ಮುಂದೆ ಯಾವ್ಯಾವ ರೀತಿಯಾದಂಥ ಒಂದು ಏನು ಹೇಳ್ತಾರಲ್ಲ, ತುಂಬ ಟ್ಯಾಲೆಂಟೆಡ್ ಅಂತ ಬೇರೆ ಹೇಳಿರೋದನ್ನು ಕೇಳಿಬಿಟ್ಟಿದ್ದೀನಿ. ಬೇರೆ ಬೇರೆ ರೀತಿಯಾದಂತಹ ಪಾತ್ರಗಳನ್ನು ಅದರೊಳಗೆ ತೊಗೊಂಡು ಬರ್ತೀನಿ ಅಂತ ಕೂಡ ಹೇಳಿದ್ರಿ. ಯಾವ್ಯಾವ ರೀತಿಯಾದಂಥ ಪಾತ್ರಗಳಿರುತ್ತೆ ಅಂತ ಹೇಳ್ಬೋದಾ? ಓಲ್ಡ್ ಮಾಂಕಲ್ಲಿ ಅದೇ ಮೇಜರ್ ಏನೋ ಅಂದರೆ, ಅದೇ ಫಸ್ಟ್ ನಾರದ ಭೂಮಿಗೆ ಬಂದರೆ ಹೆಂಗಿರುತ್ತೆ ಅನ್ನೋದು ಆ ಕ್ಯಾರೆಕ್ಟರ್. ದ್ಯಾಟ್ ವಿಲ್ ಬಿ ವೆರಿ ಮಜಾ ಇರುವಂಥ ಕ್ಯಾರೆಕ್ಟರ್. ನಾರ್ದನ್ ಕ್ಯಾರೆಕ್ಟರ್ಸ್ ಇರುತ್ತೆ, ದೋ ಹಿ ಇಸ್ ನಾಟ್, ಇಟ್ ಡಸಂಟ್ ಹ್ಯಾವ್ ದಟ್ ಸೂಪರ್ಸ್ಟಿಷಿಯಸ್ ಫೋರ್ಸ್ ಅಥವಾ ಪವರ್. ಬಟ್ ನಾರ್ದನ್ ಕ್ಯಾರೆಕ್ಟರ್ ಇವಾಗ ನಮ್ಮ ಆಫೀಸಲ್ಲೇ ಒಂದು ಸುಮಾರು ಜನ ಇರ್ತಾರಲ್ಲ, ಯಾವ ಫಿಟ್ಟಿಂಗ್ ಇರ್ತಾರೆ, ಸುಮ್ಮನೆ ತಂದಿಡೋ ಅಂತ. ಸೊ ಅದನ್ನ ಕನೆಕ್ಟ್ ಮಾಡ್ಕೊಳ್ತಾರೆ ತುಂಬ ಜನ. ಆ ಥರ ಒಂದು ಕ್ಯಾರೆಕ್ಟ್ರು, ಹೀರೋ ಕ್ಯಾರೆಕ್ಟ್ರು.
ಆ್ಯಂಡ್ ಅವನಿಗೆ ಲವ್ ಅಂದ್ರೆ ಆಗೋದಿಲ್ಲ, ಲವ್ವರ್ಸ್ ಕಂಡ್ರೆ ಆಗೋದಿಲ್ಲ. ಸೊ ಅವ್ನು ಲವಲ್ಲಿ ಬಿದ್ದರೆ ಹೆಂಗಿರುತ್ತೆ, ನೋಡಿದ ಹುಡುಗಿರ ಮೇಲೆಲ್ಲ ಲವ್ ಆಗ್ತಾ ಇರುತ್ತೆ, ಬಟ್ ಯಾರೂ ಬೀಳ್ತಾ ಇರೋದಿಲ್ಲ, ಎಲ್ಲ ಬ್ರೇಕಪ್ ಆಗ್ತಾ ಇರುತ್ತೆ. ಸೊ ಆ ಥರ ಕೃಷ್ಣ ಶಾಪ ಹಾಕಿ ಕಳ್ಸಿರ್ತಾನೆ. ಸೊ ಅದನ್ನ ಹೆಂಗೆ ಪ್ಲೇ ಆಗೋಂಥ ಒಂದು ಕ್ಯಾರೆಕ್ಟರ್. ಸೊ ವೆನ್ ಈ ಫಾಲ್ಸ್ ಇನ್ ಲವ್ ವಿತ್ ಗರ್ಲ್, ಆ ಹುಡುಗಿದೊಂದು ಬೇರೆ ಥರ ಪಾತ್ರ, ಅದ್ರ ಜೊತೆ ಅದು ಸಪೋರ್ಟ್ ಮಾಡೋಕೆ ಒಂದಷ್ಟು ಪಾತ್ರಗಳು. ಇಟ್ ವಿಲ್ ಬಿ ಅ ವೆರಿ, ನನಗೆ ಹೇಳೋದಕ್ಕಿಂತ ಐ ಥಿಂಕ್ ಜನ ನೋಡಿ ಎಂಜಾಯ್ ಮಾಡಬೇಕು. ಯಾಕಂದರೆ ನಾನು ಹೇಳ್ಬೋದು, ಬಟ್ ಪೀಪಲ್ ವಿಲ್ ಎಂಜಾಯ್ ಮೋರ್ ವೆನ್ ದೆ ಸಿ ದಿ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್. ಎಸ್ ಸರ್, ಇನ್ನು ನಿಮ್ಮ ಕಲ್ಯಾಣದ ಬಗ್ಗೆ ಕೇಳೋದಕ್ಕಿದೆ, ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಶ್ರೀನಿವಾಸ್ ಕಲ್ಯಾಣದ ಬಗ್ಗೆ ಕೇಳಿ ಆಯ್ತು, ಇನ್ನು ಶ್ರೀನಿವಾಸ್ ಶ್ರುತಿ ಕಲ್ಯಾಣದ ಬಗ್ಗೆ ಕೇಳಲೇಬೇಕು. ಎಸ್ ಸರ್, ಶ್ರುತಿಯನ್ನ ಹೇಗೆ ಪಟಾಯಿಸಿದ್ರಿ ನೀವು? ಹೇಗೆ ಪಟಾಯಿಸಿದೆ? ಓಕೆ, ಒಂದು ಸ್ವಲ್ಪ ಟಫ್ ಕ್ವಶನ್ ಆಯ್ತು. ಓಕೆ, ಬೇಸಿಕಲಿ ಅಂದರೆ ಅದು ಹೇಳ್ದಲ್ಲ, ನಾನು ಶ್ರುತಿಯವರು ತುಂಬ ವರ್ಷಗಳಿಂದ ಒಳ್ಳೆ ಸ್ನೇಹಿತರು. ಸಿಂಪ್ಲಿ ಕೆಲಸ ಮೂಲಕ ಶಿ ವಾಸ್ ಎ ಜರ್ನಲಿಸ್ಟ್. ಸೊ ಆ ಟೈಮಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಫೋನ್ ಮಾಡಿದರು. ಸೊ ಹಾಗಾಗಿ ಪರಿಚಯ ಆಗಿದ್ದು. ಅದಾದಮೇಲೆ ಒಂದು ಕೋಇನ್ಸಿಡೆನ್ಸ್ ಏನು ಅಂದರೆ, ಆ ಬರೆದಿದ್ದ ಆರ್ಟಿಕಲ್ನ ನೋಡಿ ನನ್ನ ಒಬ್ಬ ಕಾಲೇಜ್ ಫ್ರೆಂಡ್, ವಿ ವರ್ ವೆರಿ ಕ್ಲೋಸ್ ಫ್ರೆಂಡ್ಸ್, ಲೈಕ್ ಬೆಸ್ಟ್ ಆಫ್ ಬೆಸ್ಟ್ ಫ್ರೆಂಡ್ಸ್ ಇನ್ PUC. ಅವನು ಹಿ ವಾಸ್ ಶ್ರುತೀಸ್ ಕಸಿನ್ ಆ್ಯಕ್ಚುಲಿ. ಸೊ ಅವ್ನು ನೋಡ್ಬಿಟ್ಟು ಹಿ ಹ್ಯಾಸ್ ಕಾಲ್ಡ್ ಶ್ರುತಿ. ಆಮೇಲೆ ಕೇಳಿದಾನೆ, ಸೇಮ್ ಶ್ರೀನಿನಾ ಅಂತ. ಹೌದು ಅಂತ ಆಯಿತು ಅಂತ ಫೋನ್ ಮಾಡ್ದೆ, ಮಾತಾಡ್ದೆ, ಬಾ ಒಂದ್ಸಲಿ ಮೀಟ್ ಮಾಡೋಣ, ಎಲ್ಲರೂ ಒಟ್ಟಿಗೆ ಮೀಟ್ ಮಾಡಬೇಕು ಅಂತ. ದ್ಯಾಟ್ಸ್ ಹೌ ವಿ ಮೆಟ್ ಆ್ಯಕ್ಚುಲಿ ಫಾರ್ ದಿ ಫಸ್ಟ್ ಟೈಮ್ ಆ್ಯಕ್ಚುಲ್ ಮೀಟ್ ಮಾಡಿದ್ದು. ಅಂದರೆ ಅವಾಗ ಬಂದು ಕೂತ್ಕೊಂಡು ಸುಮ್ಮನೆ ಒಂದು ಡಿಸ್ಕಷನ್ ಮಾಡಿ ಎಲ್ಲ ಆಗಿ ದಟ್ಸ್ ಹೌ ವಿ ಮೆಟ್. ಅದಾದಮೇಲೆ ಸಾಕಷ್ಟು ಸಲ ಮೀಟ್ ಮಾಡಿದ್ವಿ ಆ್ಯಂಡ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಹೇಳ್ತಾರೆ ಗೊತ್ತಾ, 100 ಜನ ಸ್ನೇಹಿತರನ್ನ 3 ಜನ ಒಳ್ಳೆ ಸ್ನೇಹಿತರನ್ನ ಮೇಂಟೈನ್ ಮಾಡುವಂಥ. ಹಾಗೆ ಆ 3 ಜನ ಒಳ್ಳೆ ಸ್ನೇಹಿತರಲ್ಲಿ ಐ ಥಿಂಕ್ ಶ್ರುತಿ ವಾಸ್ ಒನ್ ಆಫ್ ದೆಮ್. ತುಂಬ ಹತ್ತಿರವಾದ ಸ್ನೇಹಿತರು. ಯಾಕೆಂದರೆ ಯಾವಾಗಲೂ ಏನು ಅಂದರೆ, ಈ ಸೈಕಲ್ ಹೊಡಿತಾ ಇರ್ತೀವಿ ಗೊತ್ತಾ ಇಂಡಸ್ಟ್ರಿಲಿ, ಗೆದ್ದ ಮೇಲೆ ತುಂಬ ಜನ ಇರ್ತಾರೆ, ಆದರೆ ಸೈಕಲ್ ಹೊಡಿಬೇಕಾದ್ರೆ ತುಂಬ ಕಡಿಮೆ ಜನ ಇರ್ತಾರೆ. ಐ ಥಿಂಕ್ ಆ ಟೈಮಲ್ಲಿ ನನಗೆ ನಿಜವಾಗ್ಲೂ ಜೊತೆಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದು, ಎಲ್ಲ ಪರಿಸ್ಥಿತಿಗಳಲ್ಲೂ ಸಪೋರ್ಟ್ ಮಾಡಿದ್ದು. ಐ ಥಿಂಕ್ ಶಿ ಈಸ್ ಅ ವೆರಿ ಶಿ ಹ್ಯಾಡ್ ಪ್ಲೇಡ್ ಅ ಮೇಜರ್ ರೋಲ್ ಇನ್ ದಟ್. ತುಂಬ ಹೌದು, 100%. ನಾನು ತುಂಬ ಪ್ರೌಡಾಗಿ ಹೇಳ್ಕೊಳ್ತೀನಿ ನಾನು. ಯಾಕೆಂದರೆ ಸ್ನೇಹಿತರು ಎಲ್ಲ ಟೈಮಲ್ಲೂ ಇರ್ತಾರೆ, ಬಟ್ ಏನೋ ಅಂದರೆ ನಾವು ಕಷ್ಟದಲ್ಲಿರ್ಬೇಕಾದ್ರೆ ಸುಮಾರು ಜನ ಫೋನ್ ಕೂಡ ಇರ್ತದಿಲ್ಲ. ಬಟ್ ಆ ಟೈಮಲ್ಲಿ ಜೊತೆಲಿ ನಿಂತ್ಕೊಳ್ಳೋರು ತುಂಬ ಕಡಿಮೆ ಜನ, ವೆರಿ ಫ್ಯೂ ಪೀಪಲ್. ಒಂದು 4-5 ಜನ ಇರ್ಬೋದೇನೋ ಅಷ್ಟೇ. ನಂಗೆ ಗೊತ್ತಾಗುತ್ತೆ ಅದು 5 ಜನ ಇರ್ತಂದ. ಯಾಕೆಂದರೆ ಗೆದ್ದಾಗ 1,000 ಜನ ಬರ್ತಾರೆ, ಅವಾಗ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಬಿದ್ದಾಗ ಯಾರ್ಯಾರು ಇರ್ತಾರೆ ಅಂತ ಎಣಿಸ್ಬೋದು ನಾವು. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಐ ಥಿಂಕ್ ಶಿ ಸ್ಟುಡ್ ನೆಕ್ಸ್ಟ್ ಟು ಮೀ ಪ್ರತಿ ಹಂತದಲ್ಲೂ. ಆವಾಗ ಮೇ ಬಿ ತುಂಬ ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂದರೆ, ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಹಾಕೊಳ್ಳೋ ಚಪ್ಪಲಿವರೆಗೂ ನೀನು ಚೆನ್ನಾಗಿ ಕಾಣಬೇಕು, ನೀನು ಚೆನ್ನಾಗಿ ಕಾಣಿಸ್ಬೇಕು, ಹಿಂಗಿರ್ಬೇಕು ಹಂಗಿರಬೇಕು. ಬಿಕಾಸ್ ಅವಾಗ ನಾವು ಇನ್ನೂ ತುಂಬ ಸ್ಟ್ರಗಲ್, ಇವಾಗಲೂ ಸ್ಟ್ರಗಲ್ ಇದೆ, ಬಟ್ ಅವಾಗ ಇನ್ನೂ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಐ ಥಿಂಕ್ ಶಿ ಸ್ಟುಡ್ ಬಿಸೈಡ್ ಮೀ. ಶಿ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ವೆರಿ ಗುಡ್ ಫ್ರೆಂಡ್, ಶಿ ಸಪೋರ್ಟೆಡ್ ಮೀ ಇನ್ ಆಲ್ ದಿ ವೇಸ್. ಸೊ ಹಂಗಾಗಿ ಸ್ನೇಹ ಅಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಆಗಿತ್ತು. ನನ್ನ ಹಳೆ ಲವ್ ಸ್ಟೋರೀಸ್ ಬಗ್ಗೆ ನೋಡಿ ಗೊತ್ತಿತ್ತು, ಇನ್ನ ಹೆಲ್ಪ್ ಆಯಿತು. ಓಕೆ, ಇನ್ನೇನು ಜಾಸ್ತಿ ಹೇಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅಂದರೆ ಇರೋದು ಗೊತ್ತಾ, ಹಿಂಗೆ ಈ ಥರ ಅದೇ ಥರ ಅಂತ ಕೇಳೋದಿರೋದು ಗೊತ್ತಾ. ಇವಾಗ ಹೊಸ್ದಾಗಿ ಲವ್ ಮಾಡ್ತೀವಿ, ಇಲ್ಲ ಹೊಸ್ದಾಗಿ ಏನೋ ಮದುವೆ ಮಾಡ್ಬೇಕಾದ್ರೆ ಹುಡುಗಿ ನೋಡಿದಾಗ ದೇ ವುಡ್ ವಾಂಟ್ ಟು ನೋ ಅಬೌಟ್ ದಿ ಪ್ರೀವಿಯಸ್ ರಿಲೇಷನ್ಶಿಪ್ಸ್. ನನಗೆ ತುಂಬ ಈಸಿ ಇತ್ತು, ಯಾಕಂದರೆ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದೆ. So it was very easy. So we knew about each other, about everything. ಎಲ್ಲದ್ರ ಬಗ್ಗೆ, ಮನೆ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಪರ್ಸ್ನಲ್ ಲೈಫ್ ಬಗ್ಗೆ, ಪರ್ಸನ್ ಬಗ್ಗೆ, ಎಲ್ಲದ್ರ ಬಗ್ಗೆನೂ ತುಂಬ ಇಂಚಾಗಿ ಎಲ್ಲನೂ ಗೊತ್ತಿತ್ತು. ಲೈಕ್ಸು, ಡಿಸ್ಲೈಕ್ಸು ಎಲ್ಲನೂ ಗೊತ್ತಿತ್ತು. ಸೊ ಈ 9 ವರ್ಷದಲ್ಲಿ ಆದಂಥ ಸ್ನೇಹ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿತ್ತು. ದೆನ್ ಐ ಥಿಂಕ್ ಇಷ್ಟು ಒಳ್ಳೆ ಹುಡುಗಿಗಿಂತ ಇನ್ನು ಯಾವ ಹುಡುಗಿನೂ ಸಿಗೋದಿಲ್ಲ, ಒಳ್ಳೇದು ಇವಳೇ ಕೇಳ್ಕೊಂಬೋಣ ಇಲ್ಲ ಸುಮ್ಮನೆ. ಆಮೇಲೆ ಬಂದ್ಬಿಟ್ಟು ಅವ್ರ ಪ್ರಾಬ್ಲಮ್ಗಳು ಹೇಳ್ಕೊಡೋಳು. ಓಕೆ ಬೇಡ, ನಾನೇ ಏನಕ್ಕೆ ಸುಮ್ಮನೆ ಹೇಳ್ಕೊಡೋದು, ಬೇಡ ನಾನೇ ಕೇಳ್ಬಿಡ್ತೀನಿ ಅಂದ್ಬಿಟ್ಟು ಐ ಪ್ರಪೋಸ್ಡ್ ಹರ್. ದೆನ್ ಅದನ್ನ ಮನೆಗೆ ಹೋಗಿ ಹೇಳಿದ್ವಿ.
ಐ ಥಿಂಕ್ ಎವ್ರಿ ಒನ್ ವರ್ ಹ್ಯಾಪಿ ಅಬೌಟ್ ಇಟ್. ಏನೋ ಪ್ಲೀಸ್ 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 ಅಂತೆಲ್ಲ ಹೇಳ್ತಾ ಇದ್ರೆ ನಾನು ರೇಗಿಸ್ತಾ ಇರ್ತೀನಿ ಅವಳ. ಏನು ಅಂದರೆ ನಿನ್ನ ಯಾರಾದ್ರು ಕೇಳಿದ್ರೆ ಹಿಂಗೆ ಈ ಥರ ಇಂಟರ್ವ್ಯೂ ಕೇಳಿದ್ರೆ ಹೇಳೋದಕ್ಕೆ ಹೌ ವಿ ಮೆಟ್ ಅಂದರೆ ಆ್ಯಕ್ಚುಲಿ ಶಿ ಕಾಲ್ಡ್ ಮೀ ಫಾರ್ ಅನ್ ಇಂಟರ್ವ್ಯೂ. ಶಿ ವಾಸ್ ಲೈಕ್ ಸರ್ ಪ್ಲೀಸ್ 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 ಒಂದೇ ಒಂದು ಇಂಟರ್ವ್ಯೂ ಕೊಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅಂತ. ನಾನೊಂದು ವಾರ ಇಂಟರ್ವ್ಯೂನಾ ಆಯ್ತು ನಾಳೆ ಫೋನ್ ಮಾಡಮ್ಮ ಅಂತ ಹೇಳಿ ಕಟ್ ಮಾಡಿರ್ತೀನಿ. ಸೊ ಈ ಥರ ಒಂದು ಕಥೆನ ಯಾವುದಾದ್ರು ಒಂದು ಇಂಟರ್ವ್ಯೂ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೆ ಪ್ಲೀಸ್ 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 ಓಕೆ. ಸೊ ದ್ಯಾಟ್ಸ್ ಹೌ ವಿ ಮೆಟ್ ಆ್ಯಂಡ್ today also she handles the entire production of my films and everything. She plays a major role. She is a very good writer too, and she's writing books. So she's writing novels. ಅವ್ರ ಬರವಣಿಗೆ ತುಂಬ ಅದ್ಭುತವಾಗಿದೆ. ಸೊ ನನ್ನ ಸಿನಿಮಾದ ನನ್ನ ಪ್ರೊಡಕ್ಷನ್ನ ಎಲ್ಲ ಇನ್ಚಾರ್ಜು ತೊಗೊಂಡಿದ್ದಾರೆ. he handles really well about it, so that I can focus only on the creative department and each and everything. So that's how we are. It's going on really good. ಓಕೆ. ಇವಾಗ ಹೇಳಿದ್ರೆ ಇದು ತುಂಬ ಕ್ರಿಯೇಟಿವಿಟಿ ರೈಟಿಂಗ್ ಅವರಲ್ಲೂ ಕೂಡ ಇದೆ ಅಂತ. ಈ ಸಿನಿಮಾದಲ್ಲೂ ಕೂಡ ಅವರ ಒಂದು ಕ್ರಿಯೇಟಿವಿಟಿ ರೈಟಿಂಗ್ ಏನಾದರೂ ಇದೆಯಾ? ಹೌದಿದೆ. ಆ್ಯಕ್ಚುಲಾಗಿ ಓಲ್ಡ್ ಮಾಂಕ್ ಅನ್ನೋದು ಒಂದು ಟೈಟ್ಲ್ ಇದೆಯಲ್ವಾ, ನಮ್ದೊಂದು ಟೀಮ್ ಇದೆ. ಒಂದು ಮೂರು ಈ ಕತೆ ಬರ್ತಿರೋದು 3 ಜನ, ನಾನು ಒಬ್ಬನೇ ಬರ್ತಿಲ್ಲ. ಸೊ 3 ಜನ ಕತೆ ಬರ್ತಿರೋದು, ನಾನು ಮತ್ತು ಸಂತೋಷ್ ನಂದಕುಮಾರ್ ಅಂತ, ಆಮೇಲೆ ಪ್ರಸನ್ನ ವಿ ಎಮ್ ಅಂತ, ಅವರಿಬ್ಬರು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕಾದ್ರೆ ಸಾಕಷ್ಟು ಟೈಟ್ಲು, ಒಂದು 150 ಟೈಟ್ಲು ಎಲ್ಲರೂ ರೇಗಿಸ್ತಾ ಇರ್ತಾರೆ. ಯಾಕೆ ನನ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಅಂತ. ವೆನ್ ಇಟ್ ಕಮ್ಸ್ ಟು ಐಡಿಯಾ ಕೇಳಿದ ತಕ್ಷಣ ಅಯ್ಯೋ ಈಗ ಕೇಳಿದ ತಕ್ಷಣ ಡಬ್ಬ ಹತ್ರ ಇದೆ ಅಂತ ನನ್ನ ಫೇಮಸ್ ಡೈಲಾಗು, ಡಬ್ಬ ಹತ್ರ ಇದೆ ಅಂತ ಅವರೇ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಸೊ ವೆನ್ ವಿ ಆರ್ ಡಿಸ್ಕಸಿಂಗ್ ಲಾಡ್ ಆಫ್ ಐಡಿಯಾಸ್ ಆ್ಯಂಡ್ ಟೈಟಲ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಇನ್ನೊಂದು ಟೈಟ್ಲು ಇನ್ನೊಂದು 2 ಟೈಟ್ಲಲ್ಲಿ ಯಾವ್ದು ಇಡೋದು ಅಂತ ವಿ ವರ್ ಜಸ್ಟ್ ಆಯ್ತು ಇಟ್ಟು ನೋಡೋಣ ಅನ್ಸರಿ, ಟ್ರೈ ಮಾಡೇ ಬೇಡ ಅಂದ್ಬಿಟ್ಟು ದೆನ್ ವಿ ಫಿಕ್ಸ್ ಟು ಅ ಟೈಟಲ್. ಸೊ ಐ ಥಿಂಕ್ ಶ್ರುತಿ ಮತ್ತು ಅದೇ ಸಂತೋಷ್ ಇವರೆಲ್ಲರೂ ದೇ ಪ್ಲೇಡ್ ಅ ಮೇಜರ್ ರೋಲ್ ಇನ್ ಫೈನಲೈಸಿಂಗ್ ದಟ್ ಟೈಟಲ್. ಸೊ ಆಯಿತು ಇಡೋಣ, ಈ ಟೈಟ್ಲ್ ಇಡೋಣ, ವಿಲ್ ಟ್ರೈ ಈ ಟೈಟ್ಲ್ ಇಡೋಣ. ಅದಕ್ಕೆ ಪ್ಲಾನ್ ಬಿ ಆಪ್ಷನ್ ಏನಂದರೆ ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಹೊಸ ಟೈಟ್ಲ್ ಇಡೋಣ, ಮತ್ತು ಆ ಸಿನಿಮಾ ಬೇರೆ ಈ ಸಿನಿಮಾ ಬೇರೆ ಅಂದ್ಬಿಟ್ಟು ಇನ್ನೊಂದು ಹೇಳೋಣ ಅಂತ. ಸೊ ಅಂದರೆ ನೋಡೋಣ, ವಿ ಡಿಂಟ್ ನೋ ಹೌ ಪೀಪಲ್ ವುಡ್ ರಿಯಾಕ್ಟ್ ಟು ಇಟ್ ಅಂತ. ಯಾಕೆಂದರೆ ಟೈಟಲ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ. ಯಾಕಂದರೆ ಇನಿಷಿಯಲ್ ಟೈಟಲ್ ಆರ್ ಪೋಸ್ಟರ್ ಆರ್ ಟ್ರೈಲರ್ ಇದೇ ಸಿನಿಮಾನ ಆಡಿಯನ್ಸ್ನ ಥಿಯೇಟರ್ ಕರ್ಕೊಬರಂಗೆ ಮಾಡೋಂಥದ್ದು. ಸೊ ಅದು ತುಂಬ ತುಂಬ ಚೆನ್ನಾಗಿರ್ಬೇಕು ಯಾವಾಗ್ಲೂ, ಕ್ಯಾಚಿ ಆಗಿರ್ಬೇಕು. ಅದು ಕ್ಯಾಚ್ ಆಗಿಲ್ಲ ಅಂದರೆ ಏನು ಗುರು ಅಂತ ಅಲ್ಲೇ ಫಸ್ಟ್ ಒಂದು 50% ಔಟ್. ನಾವು ಮ್ಯಾಚ್ ಸ್ಟಾರ್ಟ್ ಆಗಿ ಮುಂಚೆನೇ 5 ವಿಕೆಟ್ಸ್ ಡೌನ್ ಆಗಿರ್ತೀವಿ. ಸೊ ಅಟ್ಲೀಸ್ಟ್ ಟೈಟಲ್ ಚೆನ್ನಾಗಿತ್ತು ಅಂದರೆ ಓಕೆ ಬಾ ಓಕೆ ಅಂತ ಒಂದು ತೃಪ್ತಿ ಇರುತ್ತೆ. ಸೊ ಐ ಥಿಂಕ್ ವೆನ್ ವಿ ಅನೌನ್ಸ್ ಟೈಟಲ್ ಐ ಥಿಂಕ್ ಎವ್ರಿ ಒನ್ ವಿಲ್ ರಿಯಲಿ ಹ್ಯಾಪಿ. ತುಂಬ ಒಳ್ಳೆ ಸೌಂಡ್ ಮಾಡ್ತು ಟೈಟ್ಲು ಎಲ್ಲ ಕಡೆ. ಹೇಗಿದೆ ಈ ಒಂದು ಆಡಿಷನ್ನ ಒಂದು ಪೋಸ್ಟರ್ ನೀವು ರಿಲೀಸ್ ಮಾಡಿದಾಗನೇ ಹೇಗಿತ್ತು ಒಂದು ಜನರ ರಿಯಾಕ್ಷನ್? ತುಂಬ ಒಳ್ಳೆ ರಿಯಾಕ್ಷನ್ನು. ಅಟ್ಲೀಸ್ಟ್ ತುಂಬ ಜನ ಗೊತ್ತು ಓಲ್ಡ್ ಮಂಕ್ ಅಂತ ಒಂದು ಸಿನಿಮಾ ಇದೆ ಅಂತ. ಅಂದರೆ ಇವಾಗ ಮುಂಚೆಲ್ಲ ಹೆಂಗಿತ್ತು ಅಂದರೆ ಸಿನಿಮಾ ಮಾಡೋದೇ ತುಂಬ ಕಷ್ಟ ಆಗಿತ್ತು. ಇವಾಗ ಸಿನಿಮಾ ಮಾಡೋದು ತುಂಬ ಈಸಿ. ಬಟ್ ಆ ಸಿನಿಮಾನ ಪಬ್ಲಿಸಿಟಿ ಮಾಡಿ ಜನರಿಗೆ ತಲುಪಿಸಿ ಆ ಜನನ ಥಿಯೇಟರ್ ಕರ್ಕೊಂಡ್ಬಂದು ಅವ್ರಿಗೆ ತೋರಿಸಿ ಅವ್ರ ಕೈಲಿ ಸಭಾಷ್ ಅಂತ ಹೇಳ್ಸ್ಕೊಡೋದು ತುಂಬ 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 ಕಷ್ಟ. ಯಾಕೆಂದ್ರೆ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇದೆ, ಆ ಸಿನಿಮಾಗಳ ಜೊತೆ ಇದು ಒಂದು ಇರಬೇಕು ಅಂತ ಹೇಳೋದ್ರೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ನೀವು ಎಷ್ಟು ಸಿನಿಮಾ ನೋಡಿದ್ರೆ ಹೇಳಿ, ನಿಜ ಹೇಳಿ, ಅವ್ರ ಮೇಲೆ ಆಣೆ ಇಟ್ಟು ಹೇಳಿ. ಈ ತಿಂಗಳಲ್ಲಿ ನೋಡಿದ್ರಾ ಆಗ್ಲೇ ನೋಡ್ರಾ. ಸೊ ನೀವೇ ತುಂಬಾ ಕಡಿಮೆ ಸಿನಿಮಾಗಳು ನೋಡ್ತೀರಾ ಅಂದ್ಮೇಲೆ ಆಯ್ತು ಜಾಸ್ತಿ ನೋಡ್ತೀರಾ, ಅದ್ಮೇಲೆ ಆಣೆ ಇಟ್ಟು ಹೇಳಿ ಯಾವ ಸಿನಿಮಾ ನೋಡಿದ್ರಿ ಅಂತ. ದಿವ್ಯನ್ ಮೇಲೆ ಆಣೆ, ತುಂಬಾ ಸಿನಿಮಾ ನೋಡಿದ್ದೆ ನೋಡಿ, ಹುಷಾರಾಗಿರಿ. ಓಕೆ, ನಿಮ್ಗೊಂದು ಚಾನ್ಸ್ ಕೊಡ್ತೀನಿ, ಅವ್ರ ಮೇಲೆ ಆಣೆ ಇಟ್ಬಿಟ್ಟು ಹೇಳಿ. ಫ್ರೀ ಇದ್ದ ಟೈಮಲ್ಲಿ ಸೊ ಆಲ್ಮೋಸ್ಟ್ ಒಂದು ವಾರಕ್ಕೆ ಎಷ್ಟು ಸಿನಿಮಾ ನೋಡ್ತೀರಾ? ವಾರದಲ್ಲಿ ಒಂದು ಸಿನಿಮಾನಾದ್ರೂ ನೋಡ್ತೀನಿ. ಯಾಕೆಂದ್ರೆ ಇವಾಗ ಒಂದು ಅಮೆಝಾನ್ ಪ್ರೈಮ್ ಇರೋದ್ರಿಂದ ಸೊ ವಾರದಲ್ಲಿ ಒಂದು ಸಿನಿಮಾನಾದ್ರೂ ನೋಡ್ಬೋದು. ಅದು ಯಾವ ಭಾಷೆ ಆದ್ರೂ ಓಕೆ, ತಮಿಳ್, ತೆಲುಗು, ಕನ್ನಡ. ಅವ್ರು ಒಂದು ಸಿನಿಮಾ, ನಾನು ದಿನ ಒಂದೊಂದು ಸಿನಿಮಾ ಯಾವ ಯೂಟ್ಯೂಬ್ ಅಲ್ಲ ನೋಡಿದ ಸಿನಿಮಾನೇ ಮತ್ತೆ ಪುನಃ ರಿಪೀಟ್ ನೋಡುವಂತದ್ದು 4 ಟೈಮ್ಸ್ ನೋಡಿದೆ. ಅದು ಯೂಟ್ಯೂಬ್ ಅಲ್ಲ. ಓಕೆ, ಐ ಥಿಂಕ್ ಅದು ಕಷ್ಟ ಇದೆ ಇವಾಗ ಜನರನ್ನ ಥಿಯೇಟರ್ ಕರ್ಕೊಂಬರೋದಕ್ಕೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ನ್ಯೂ ವೇಸ್ ಆಫ್ ಮಾರ್ಕೆಟಿಂಗ್, ನ್ಯೂ ವೇಸ್ ಆಫ್ ಕ್ರಿಯೇಟಿಂಗ್ ಕ್ಯೂರಿಯಾಸಿಟಿ ಟು ದಿ ಆಡಿಯನ್ಸ್. ಜನಕ್ಕೆ ಅನ್ನಿಸ್ಬೇಕು ಈ ಸಿನಿಮಾಲಿ ಏನೋ ಇದೆ, ನಾನು ಏನಕ್ಕೋ ಬಂದು ನೋಡ್ಬೇಕು ಈ ಸಿನಿಮಾನ ಅಂತ. ಕೊಡೋ 100 ರೂಪಾಯಿಗೆ ಹಿ ಶುಡ್ ಫೀಲ್ ವರ್ತ್ ಇಟ್.
ನಾ ಎಲ್ಲೋ ಹೋಗಬಲ್ಲೋ ಈ ಸಿನಿಮಾ ನೋಡ್ತೀನಿ ಗುರು ಹೋಗಿ ಅಬ್ಬಾ ₹100 ಕೊಟ್ಟಿದ್ದಕ್ಕೆ ವೇಸ್ಟ್ ಆಗಿಲ್ಲ ಅಂತ ಅನ್ನಿಸ್ಬೇಕು. ಆ ಕಾನ್ಫಿಡೆನ್ಸ್ ಲೆವೆಲ್ ಒಬ್ಬ ಆರ್ಟಿಸ್ಟ್ ಮೇಲಾಗಲಿ ಒಬ್ಬ ಡೈರೆಕ್ಟರ್ ಮೇಲಾಗಲಿ ಬರಬೇಕು ಅಂದರೆ ಆ ಕನ್ಸಿಸ್ಟೆನ್ಸಿ ಲೆವೆಲ್ ಇರಬೇಕು. ಸೊ ಇಟ್ಸ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆನ್ ದಿ ಡೈರೆಕ್ಟರ್ ಆರ್ ದಿ ಆ್ಯಕ್ಟರ್. ಎಸ್, ಈಗೊಂದು ಸಣ್ಣ ಟಾಸ್ಕ್ ಇದೆ. ಕ್ವಶನ್ಸ್ ಹೇಳ್ತಾ ಹೋಗ್ತೇನೆ, ಆನ್ಸರ್ ಮಾಡ್ತಾ ಹೋಗ್ಬೇಕಷ್ಟೇ. ಓಕೆ, ಜೈ. ಎಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿರೋ 5 ಜನ ಯಾರು? ಶಿವರಾಜ್ ಕುಮಾರ್, ಹಾ. ಉಪೇಂದ್ರ, ಹಾ. ಸುದೀಪ್ ಸರ್, ದರ್ಶನ್ ಸರ್, ಆಮೇಲೆ ಯಶ್ ಅವರು. ಎಸ್, ಏನು ಸಿನಿಮಾ ಡೈರೆಕ್ಷನ್ ಮಾಡೋದು ಇಷ್ಟನಾ ಅಥವಾ ಆಕ್ಟ್ ಮಾಡೋದು ಇಷ್ಟ? ಆಕ್ಚುಲಾಗಿ ಎರಡು ಇಷ್ಟ. ಎರಡು ಇಷ್ಟ. ಹೌದು, ನನಗೇನು ಅಂದ್ರೆ ಒಂದು ಹೇಳ್ಬೇಕು. ಇಲ್ಲ ಎರಡು ಇಷ್ಟ. ಇಲ್ಲ ಇಲ್ಲ ಯಾವ್ದು ಒಂದು ಹೇಳ್ಬೇಕು. ತುಂಬಾ ಇಷ್ಟ. ಯಾಕಂದ್ರೆ ಎರಡು ತುಂಬಾ ಇಷ್ಟ. ಅದು ಬಿಟ್ಟು ಇದ್ದಿರಕ್ಕಲ್ಲ, ಇದು ಬಿಟ್ಟು ಅದಿರಕ್ಕಾಗಲ್ಲ. ಇಲ್ಲ, ಕಿಡ್ನಿ ಇದ್ದಂಗೆ, 2 ಕಿಡ್ನಿ ಇದ್ದಂಗೆ. ಇಲ್ಲ, ಒಂದ್ ಇಲ್ಲ, ಕಿಡ್ನಿ ನೀವು ಕೊಟ್ಟರು ಒಂದೇ ಪ್ರಾಬ್ಲಮ್ ಹೇಳ್ಬೇಕು. ಆಗುತ್ತೆ. ಇವಾಗ ನೀವು ಒಂದೇ ಹೇಳ್ಬೇಕು. ಇಲ್ಲಪ್ಪ, ನಂಗೆ ನಿಜವಾಗ್ಲೂ ಎರಡು ಇಷ್ಟ. ಒಂದೇ ಹೇಳ್ಬೇಕು. ಬಿಟ್ಬಿಡಿ ಓಕೆ. ಹೌದಾ? ಓಕೆ ಬಿಡಿ. ಇವಾಗ ನೀವ್ ಬೇಕಾ ಅವ್ರು ಬೇಕಂತ ಕೇಳಿದ್ರೆ ಹೆಂಗ್ ಹೇಳಿ? ಅದಕ್ಕೆ ಇಬ್ರು ಬೇಕು ಅಂತ ಹೇಳಕ್ಕಾಗಲ್ವಾ? ಅಲ್ಲ, ಬರೀ ಸ್ಟೇಜ್ ಪ್ರೋಗ್ರಾಮ್ ಅಲ್ಲೇ. ಓ ಹಾಗೆ. ಎಸ್, ಇನ್ನು ಯಾವ ತರದ ಸಿನಿಮಾ ಇಷ್ಟ? ಹಾರರ್ ಇಷ್ಟನಾ ಅಥವಾ ರೊಮ್ಯಾಂಟಿಕ್ ಇಷ್ಟನಾ, ಆಕ್ಷನ್ ಮೂವಿ ಇಷ್ಟನಾ? ಆಕ್ಷನ್ ತುಂಬಾ ಇಷ್ಟ, ತುಂಬಾ ಇಷ್ಟ ಆಕ್ಷನ್ ಸಿನಿಮಾಗಳು. ಮುಂದೆ ಮಾಡೋಣ ಆಕ್ಷನ್ ಸಿನಿಮಾ. ಸಿನಿಮಾವನ್ನ ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಇಷ್ಟನಾ ಅಥವಾ ಫ್ಯಾಮಿಲಿ ಜೊತೆ? ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ? ಫ್ರೆಂಡ್ಸ್ ಆಫ್ ಕೋರ್ಸ್, ಬಟ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದ್ದಾಗ ಖುಷಿ ಆಗುತ್ತೆ ಫ್ಯಾಮಿಲಿ ಜೊತೆ ನೋಡೋದಕ್ಕೆ. ಎಸ್, ಇನ್ನು ಒಂದೊಂದೇ ಕ್ವಶನ್ ಕೇಳ್ತಾ ಹೋಗ್ತೇನೆ, ಒಂದೇ ವರ್ಡ್ ಅಲ್ಲಿ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೇಕು, ತುಂಬಾ ಹೇಳ್ಬೇಕು ಆನ್ಸರ್ ಮಾತ್ರ. ಎಸ್, ಟೋಪಿವಾಲಾ ಮೊದಲನೇ ಫಿಲಮ್. ದಿನ ಹೇಳ್ಕೊಂಡು ಹೋಗ್ಬೇಕಾ? ಮೊದಲನೇ ಎಷ್ಟು ಅದರ ಬಗ್ಗೆ ಹೇಳ್ಬೇಕು ಅನ್ಸುತ್ತೆ ಅಷ್ಟು ಹೇಳ್ಕೊಂಡು. ಟೋಪಿವಾಲಾ ನಾನು ಮಾಡಿದಂಥ ನಿರ್ದೇಶನ ಮಾಡಿದಂಥ ಮೊದಲನೇ ಫೀಚರ್ ಫಿಲ್ಮ್. ಒಂದು ತಂಡ ಅಂತ ಆಯಿತು. ಕ್ಯಾಮ್ರಾಮನ್ ಆಗ್ಬೋದು, ಶ್ರೀಶಾ ಕುದುವಳಿ ಆಗ್ಬೋದು, ಅಥವಾ ಸಾಕಷ್ಟು ಜನ. ಆಮೇಲೆ ಚಿನ್ನಿ ಪ್ರಕಾಶ್ ಮಾಸ್ಟರ್ ಆಗಿರ್ಬೋದು. ಬೇರೆ ಬೇರೆ ಭಾಷೆಯಿಂದ ಟೆಕ್ನಿಷಿಯನ್ಸ್ನ ಕರೆಸಿ ಯೂಸ್ ಮಾಡ್ಕೊಂಡಿದ್ವಿ. ಐ ಥಿಂಕ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಟೋಪಿವಾಲಾ. ಸಾಕಷ್ಟು ಕಲ್ತಿದ್ದೆ. ಅಂದರೆ ಉಪ್ಪಿ ಸರ್ ಹತ್ರ ಕತೆ ಸಿನಿಮಾ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಿದ್ದಕ್ಕಿಂತ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಕಲ್ತ್ಕೊಂಡಿದ್ದು ಆ ಸಿನಿಮಾ. ಯಾಕಂದ್ರೆ ಅದು ತುಂಬ ಜನ ಅನ್ಕೊಂಡಿರೋ ನಾನು ಉಪ್ಪಿ ಸರ್ ಹತ್ರ ಕತೆ ಮಾಡೋದು ಹೆಂಗೆ, ಡೈರೆಕ್ಟ್ ಮಾಡೋದು ಹೆಂಗೆ ಅಂತ. ಅದು ಆ್ಯಕ್ಚುಲಾಗಿ ಕಲ್ತಿಲ್ಲ. ಒಬ್ಬ ಸ್ಟಾರ್ ಹೆಂಗಿರಬೇಕು ಅಂತ ಕಲ್ತಿದ್ದೇನೆ. ಒಬ್ಬ ವ್ಯಕ್ತಿ ಸ್ಟಾರ್ ಆದಮೇಲೆ ಹೆಂಗಿರಬೇಕು ಅಂತ ಕಲ್ತಿದ್ದೇನೆ. ಸಕ್ಸಸ್ ಬಂದಮೇಲೆ ಒಬ್ಬ ವ್ಯಕ್ತಿ ಹೆಂಗಿರಬೇಕು ಅಂತ ಕಲ್ತಿದ್ದೀನಿ. ಅದು ಯಾರು ಹೇಳ್ಕೊಳಲ್ಲ. ಅದನ್ನ ಮುಂಚೆನೇ ಕಲ್ತ್ಬಿಟ್ರೆ ಒಳ್ಳೇದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಸಚ್ ಥಿಂಗ್ಸ್. ಯಾಕೆಂದರೆ ಅದು ಸಕ್ಸಸ್ ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಬೇಕು. ಬೈ ಚಾನ್ಸ್ ಗೊತ್ತಿಲ್ಲ ಅಂದರೆ ಆ ಸಕ್ಸಸ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಗೋ ಅವೇ ಫ್ರಮ್ ಯು. ಸೊ ಯು ಶುಡ್ ಫಸ್ಟೇ ಪ್ರಿಪೇರ್ ಆಗಿರಬೇಕು. ಒಂದು ದೊಡ್ಡ ಸಕ್ಸಸ್ ಬಂದರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅಂತ. ಸೊ ಯು ಶುಡ್ ನೋ ಆಲ್ ದೋಸ್ ಥಿಂಗ್ಸ್. ಆ ಥರ ವಿಚಾರಗಳನ್ನು ಸಾಕಷ್ಟು ಕಲ್ತಿದ್ದೇನೆ. ಐ ಥಿಂಕ್ ಫಿಲಾಸಫಿಕಲಿ, ಮೆಂಟಲಿ, ಆ್ಯಂಡ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಐವ್ ಲರ್ನ್ಡ್ ಲಾಟ್ ಅಬೌಟ್ all these things from Upendra sir. I think ಟೋಪಿವಾಲಾ was experience of all those things. ಸಿನಿಮಾ ಮೇಕಿಂಗ್ ಇಂದ ಹಿಡಿದು ಪರ್ಸನಲಿ, ಪ್ರೊಫೆಷನಲಿ ತುಂಬ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ಟಂಥ ಸಿನಿಮಾ. ಗ್ರೇಟ್. ಎಸ್, ಇನ್ನು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ತುಂಬಾನೇ ಕೇಳೋಕ್ಕಿದೆ. ನಿಮ್ಮ ಏನೆಲ್ಲ ಸೀಕ್ರೆಟ್ ಇದೆ, ನಮ್ಗೆ ಯಾರಿಗೆ ಗೊತ್ತಿಲ್ಲದಂತಹ ಸೀಕ್ರೆಟ್ ಏನಿದೆ, ಇದನ್ನೆಲ್ಲ ಕೇಳೋದಕ್ಕಿದೆ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಆಫ್ಟರ್ ಶಾರ್ಟ್ ಬ್ರೇಕ್ನ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವರ ಒಂದು ಬಾಲ್ಯದ ಸೀಕ್ರೆಟ್ಗಳು ಏನಿರ್ಬೋದು, ಏನೇನು ಮಾಡಿರ್ಬೋದು ಅಂತ ಕೇಳೋದಕ್ಕಿಂತ ಮುಂಚೆ ಸರ್, ನನ್ನ ಜೊತೆ ಒಂದೇ ಒಂದು ಪ್ರಶ್ನೆ ಕೇಳೋದು. ನೀವು ಮೊದಲನೇದಾಗಿ ಹೇಳಿದಂತಹ ಸುಳ್ಳು ಯಾವುದು? ತುಂಬಾ ಹೇಳಿದ್ದೀನಿ. ಮೊದಲನೇದು ಯಾವ್ದು ಹೆಂಗೆ ಹೇಳ್ಕೊಳ್ಳಿ. ಇವಾಗ ಏನು ಗೊತ್ತಾ, ಮೊದಲನೇ ಸುಳ್ಳು ಹೇಳದೆ ಅಂತ, ಮೊದಲನೇ ಟೈಮ್ ನಿಜ ಹೇಳದೆ ಅಂತ ಯಾವಾಗ ಗ್ಯಾಪ್ ಕಾಯ್ಕೊಳ್ಳೋದು, ಮೊದಲನೇ ಟೈಮ್ ಸುಳ್ಳು ಹೇಳದೆ ಅಂತ ಹೆಂಗೆ ಇಟ್ಕೊಳ್ಳೋದು, ಸಾಕಷ್ಟು ಹೇಳ್ತೀವಿ. ಮೊದಲನೇ ಟೈಮ್ ಸುಳ್ಳು ಹೇಳೋದಕ್ಕಿಂತ ನಿಮ್ಮ ಓಲ್ಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅವ್ರ ಹತ್ರ ಹೇಳ್ದಂತೆ ಏನಾಗಿರ್ಬೋದು, ಯಾವುದಾದ್ರೂ ಒಂದು ಸುಳ್ಳು. ಆ್ಯಕ್ಚುಲಾಗಿ ಗರ್ಲ್ ಫ್ರೆಂಡ್ಸ್ ಹತ್ರ ಸುಳ್ಳು ಹೇಳಿಲ್ಲ ನಾನು, ಯಾವಾಗಲೂ ನಿಜ ಹೇಳಿದ್ದೇನೆ. ಇದು ಸುಳ್ಳು ಅಂತ ನಾನಂತೂ ನಂಬ್ತೀನಿ. ಇದೊಳ್ಳೆ ನೋಡಿ, ನಿಜ ಹೇಳಿದ್ರೆ ಸುಳ್ಳು ಅಂತಾರೆ, ಸುಳ್ಳು ಹೇಳಿದ್ರೆ ನಿಜ ಅಂತಾರೆ. ಏನು ಮಾಡಲಿ, ಆ್ಯಕ್ಚುಲಾಗಿ ಗರ್ಲ್ ಫ್ರೆಂಡ್ಸ್ ಹತ್ರ ನಿಜ ಹೇಳಿದ್ದೀನಿ ನಾನು. ಗರ್ಲ್ ಫ್ರೆಂಡ್ ಹತ್ರ ನಿಜನೇ ಹೇಳಿದಿರಾ? ಬೇರೆ ಹತ್ರ ಸುಮಾರು ಸುಳ್ಳು ಹೇಳಿದ್ದೀನಿ. ಹೋಗ್ಲಿ, ಮನೇಲಿ ಯಾರ ಜೊತೆ ಮೊದಲನೇದಾಗಿ ಸುಳ್ಳು ಹೇಳಿದಿರಾ ಹೇಳಿ. ಮನೇಲಿ ನಾನು ನಮ್ಮ ತಾಯಿ ಇರೋದು, ಸೊ ಸಾಕಷ್ಟು ಸುಳ್ಳು ಹೇಳಿದ್ದೀನಿ.
ಒಂದು ಬಿಗ್ಗೆಸ್ಟ್ ಸುಳ್ಳು ಹೇಳಿದೆ ಅಂದರೆ ಇವಾಗ ಬಂತು ಹೊರಗಡೆ. ಅದ್ರಲ್ಲೇನಿದೆ, ಅದು ನಮ್ಮ ತಾಯಿಗೂ ಗೊತ್ತು, ನಮ್ಮ ಅಮ್ಮಂಗೆ ಅವ್ರಿಗೂ ಹೇಳಿದ್ದೀನಿ. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸೇರ್ಕೊಂಡಿದ್ದೆ ಆಫ್ಟರ್ ಮೈ ಕಾಲೇಜ್. I had my own dance troupe. I was a dance choreographer before entering into film industry. So, but dance ಕಡೆಗೆ ಸಾಕಷ್ಟು ಒಲವಿದ್ದಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸೇರ್ಕೊಂಡ್ಬಿಟ್ಟಿದ್ದು ಟಾರ್ಚರ್ ಆಗ್ಬಿಟ್ಟಿತ್ತು ನನಗೆ. ಅಯ್ಯೋ ಕೆಲಸ ಕೊಡೋರು, ನನಗೆ ಈ ಕಡೆ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ. ಸೊ ಹೋಗಿ ಕೊರಿಯೋಗ್ರಾಫ್ ಮಾಡ್ತಾ ಇದ್ವಿ. ಸೊ ಇದ್ರ ಮಧ್ಯೆ ಏನು ಮಾಡಿದೆ, ಮನೆ ಕಾಸು ಕೊಡಬೇಕಾಗಿತ್ತು ತಿಂಗಳು. ನಾನು ಏನು ಮಾಡಿದೆ, ಒಂದು ತುಂಬ ದೊಡ್ಡ ಸುಳ್ಳು ಹೇಳಿದ್ದೆ. ಆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿನ ಬಿಟ್ಟು ಡ್ಯಾನ್ಸ್ ಕಂಪ್ನಿನ ಸ್ಟುಡಿಯೋನ ಸ್ಟಾರ್ಟ್ ಮಾಡಿ ಮನೇಲಿ ಹೇಳಿದ್ದೆ, ಇಲ್ಲ ಇನ್ನೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸೇರ್ಕೊಂಡಿದ್ದೀನಿ ಅಂತ. ಸೊ ಹಾಗೆ ಒಂದು 2 ವರ್ಷ ಮನೇಲಿ ಗೊತ್ತಿರಲಿಲ್ಲ ಏನು ಕೆಲಸ. ದೇ ವರ್ ಥಿಂಕಿಂಗ್ ದಟ್ ಐ ವಾಸ್ ಗೋಯಿಂಗ್ ಟು ಅನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ತುಂಬ ಶಿಸ್ತ ಫಾರ್ಮಲ್ಸ್ ಎಲ್ಲ ಹಾಕೊಂಡು ಬೆಳಗ್ಗೆ 8ವರೆಗೆ ಮನೆ ಬಿಡ್ತಾ ಇದ್ದೆ. ನೀಟಾಗಿ ಒಂದು ಸ್ಟುಡಿಯೋಲ್ಲಿ ಮತ್ತೆ ಎಲ್ಲ ಟಿ ಶರ್ಟ್ ಹಾಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ವಿ ಯೂಸ್ ಟು ಪರ್ಫಾರ್ಮ್ ಎವ್ರಿವೇರ್ ಫಾರ್ ಆಲ್ ಅಬೌಟ್ ಫಂಕ್ಷನ್ಸ್. ಅದು ಇದು ಇಲ್ಲ, ಆ ಥರ ಒಂದು 2 ವರ್ಷ ಮೇಂಟೈನ್ ಮಾಡಿದ್ದೀನಿ ಸುಳ್ಳು ಹೇಳ್ಕೊಂಡು. ಅದಕ್ಕಿಂತ ಒಂದು ದೊಡ್ಡ ಸಾಧನೆ. ಸುಳ್ಳು ಹೇಳ್ಕೊಂಡು ಎಷ್ಟು ಕಷ್ಟ. ಒಂದೇ ಸುಳ್ಳ ಏನ್ ಗೊತ್ತಾ, ಪದೇ ಬೇರೆ ಬೇರೆ ಸುಳ್ಳು ಹೇಳೋದು ಈಸಿ, ಒಂದೇ ಸುಳ್ಳನ್ನ ಮೈಂಟೈನ್ ಮಾಡೋದು 2 ವರ್ಷ ತುಂಬಾ ಕಷ್ಟ. ಅಂತೂ 2 ವರ್ಷ ಮೇಂಟೈನ್ ಮಾಡ್ಬಿಟ್ಟಿದ್ದೀರಾ. ಇವಾಗ ಹೇಳೋದಾದ್ರೆ ಸಿನಿಮಾದಲ್ಲಿ ಅಂದ್ರೆ ಲೈಫಲ್ಲಿ ಒಂದ್ಸಲ ಆದ್ರೂ ಈ ಹೀರೋಯಿನ್ ಜೊತೆ ಒಂದು ಆಕ್ಟ್ ಮಾಡ್ಬೇಕು ಅಂತ ಇದ್ರೆ ಯಾರು ಅಂತ? ನನ್ನ ಫೇವ್ರೇಟ್ ಆಕ್ಚುಲ್ ಆಗಿ ಹೀರೋಯಿನ್ ಅಂದ್ರೆ ಒಂದು ನಯನತಾರ ಅವರು, ತುಂಬ ಇಷ್ಟ ನಯನತಾರ ಅವರು. ಅದು ಬಿಟ್ಟರೆ ಇಲಿಯಾನಾ ಡಿಕ್ರೂಸ್. ಕನ್ನಡದಲ್ಲಿ ತುಂಬ ಫೇವ್ರೇಟ್ ಅಂತ ಇತ್ತೀಚೆಗಿರುವಂಥ ಯಾರು, ತುಂಬ ಇವಾಗ ಯಾರು ಅಷ್ಟು ತುಂಬ ಫೇವ್ರೇಟ್ ಅಂತ ಯಾರೂ ಇಲ್ಲ. ಅಫ್ಕೋರ್ಸ್ ಮುಂಚೆ ತುಂಬ ಜನ ಫೇವ್ರೇಟ್ ಹೀರೋಯಿನ್ಸ್ ಇದ್ದರು. ಕಲ್ಪನಾ ಆಗಿರ್ಬೋದು, ಆರತಿ ಆಗಿರ್ಬೋದು. ನಾವೆಲ್ಲ ಯಾಕೆಂದರೆ ಅವ್ರ ಸಿನಿಮಾ ನೋಡಿ ಬೆಳೆದವರು, ಆ ಹೀರೋಯಿನ್ಗಳನ್ನ ಸಿನಿಮಾಗಳನ್ನ ನೋಡಿ ಬೆಳೆದವರು. ನಿತ್ಯ ಮೆನನ್ ಅವ್ರು ತುಂಬ ಇಷ್ಟ. ಸೊ ಆ ಥರ. ಬಟ್ ಇವಾಗ ಆ ಥರ ತುಂಬ ಫೇವ್ರೇಟ್ ಅಂತ ಯಾರೂ ಇಲ್ಲ. ಇಷ್ಟ ಇರೋರು ಸುಮಾರು ಜನ ಇದ್ದಾರೆ, ಬಟ್ ತುಂಬ ಫೇವ್ರೇಟ್ ಹೀರೋಯಿನ್ ಅಂತ ಯಾರೂ ಇಲ್ಲ. ಬಟ್ ಹಳೆ ಹೀರೋಯಿನ್ಗಳೇ ಸಾಕಷ್ಟು ಜನ ಫೇವ್ರೇಟ್ ಹೀರೋಯಿನ್ಗಳಿದ್ದಾರೆ. ಅವ್ರು ಯಾಕೆಂದರೆ ನಾವು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರಲ್ವ. ಸೊ ಹಾಗಾಗಿ ಸಾಕಷ್ಟು ಜನ ಹೀರೋಯಿನ್ಗಳಿದ್ದಾರೆ. ಇವಾಗ ನಿಮ್ಮ ಒಂದು ಬಾಲ್ಯದಲ್ಲಿ ಡೈಲಿ ಏನಾದರೂ ಸಿನಿಮಾ ನೋಡುವಂತಹ ಚಟ ಏನಾದರೂ ಇತ್ತಾ? ಹಠ ಚಟ ಏನಾದರೂ? ಡೈಲಿ ನೋಡ್ತಾರಲ್ಲ, ವೀಕ್ಲಿ ಒನ್ಸ್ ಅವ್ರ ಥರ ಡೈಲಿ ಎಲ್ಲ ಅವಾಗ ಯೂಟ್ಯೂಬ್ ಇಲ್ವಲ್ಲ, ಇದ್ದಿದ್ರೆ ಡೈಲಿ ನೋಡ್ತಾ ಇದ್ದೆ. ಯಾ ಅಫ್ಕೋರ್ಸ್ ವೀಕ್ಲಿನೋ. ಊರಿಗೆ ಹೋದ್ರೆ ಹೆಂಗೆ ಅಂದರೆ, ನಮ್ಮೂರಲ್ಲಿ ಚಿತ್ರದುರ್ಗ ಹತ್ರ ಹೊಸದುರ್ಗ ಅಂತ ಒಂದು ಊರು. ಅಲ್ಲಿ ಹೋದರೆ ಅಲ್ಲೊಂದು ಥಿಯೇಟ್ರ್ ಇರೋದು. ಆ ಥಿಯೇಟ್ರು ಓನರು ಆಮೇಲೆ ವಾಚ್ಮ್ಯಾನ್ ಎಲ್ಲ ತುಂಬ ಪರಿಚಯ. ಅದೇ ಒಂದೇ ಸಿನಿಮಾನ 4 ಜನ ನೋಡ್ತಾ ಇದ್ದೆ ಊರಿಗೆ ಹೋದ್ರೆ. ಹೋಗೋದು ಸುಮ್ಮನೆ ಹೋಗು ಅಂತ ಕಳ್ಸೋರು, ಸುಮ್ಮನೆ ಕುತ್ಕೊಳ್ಳೋ ಸಿನಿಮಾ ನೋಡೋದು ಬರೋದು, ಬೋರದಾಗೆಲ್ಲ ಹೋಗೋದು ಸಿನಿಮಾ ನೋಡೋದು ಬರೋದು. ಅದೇ ಸಿನಿಮಾ ಬೇರೆ ಯಾಕಂದ್ರೆ ಊರ್ ಕಡೆ ಬರೋದು ಹೆಂಗೆ ಅಂದ್ರೆ ಅಲ್ಲೆಲ್ಲ ಸಿಟಿಯಲ್ಲೆಲ್ಲ ರಿಲೀಸ್ ಆಗಿ ಅಲ್ಲೊಂದು 100 ದಿನ ಆದ್ಮೇಲೆ ಊರ್ ಕಡೆ ಬರೋದಲ್ವ. ಸೊ ಅದೇನೋ ಒಂಥರ ಖುಷಿ, ಸುಮ್ಮನೆ ಹೋಗಿ ನೋಡೋದಕ್ಕೆ ಒಂದು ಖುಷಿ. ಸೊ ಆದ್ರೆ ಸಿನಿಮಾ ನೋಡಿದ್ರೆ, ಬಟ್ ಸಾಕಷ್ಟು ಸಿನಿಮಾಗಳು ನೋಡ್ತದೆ. ಕಾಲೇಜ್ ಬಂಕ್ ಮಾಡಿ ಸಿನಿಮಾ ನೋಡಿರುವಂತ ಸಿಕ್ಕಾಪಟ್ಟೆ ಇದೆ. ತುಂಬಾ ಎಕ್ಸಾಮ್ ಎಲ್ಲ ಬಂಕ್ ಮಾಡಿ ಸಿನಿಮಾ ನೋಡಿದೀನಿ. 100%. ಹಾಗಾದ್ರೆ ಎಕ್ಸಾಮ್ ಪಾಸ್ ಆಗಿತ್ತು ಹೇಗೆ? ಎಕ್ಸಾಮ್ ಎಲ್ಲ ಅದು ಬೇರೆ ತರ. ಅಂದ್ರೆ ಪಾಸ್ ಆಗೋದಕ್ಕೆ 1000 ರೀತಿಗಳಿರುತ್ತೆ, ಬರದೇ ಪಾಸ್ ಆಗ್ಬೇಕು ಅಂತ ಇಲ್ಲ. ಅಗೇನ್ ಅಂದ್ರೆ ಎಕ್ಸಾಮ್ ಅಂದ್ರೆ ಮೇನ್ ಎಕ್ಸಾಮ್ ಅಲ್ಲ ಹೇಳ್ತಿರೋದು, ಸಪ್ಲಿ ಇದು ಇದಿರುತ್ತಲ್ಲ ಕಾಲೇಜಲ್ಲಿ ಒಳಗಡೆ ಮಾಡ್ತಾರಲ್ಲ ಆ ಥರ ಎಕ್ಸಾಮ್ಸು. ಸೊ ಆ ಎಕ್ಸಾಮ್ಸ್ನ ಪ್ರಿಪರೇಟ್ ಎಲ್ಲ ಬಂಕ್ ಮಾಡಿ ಹೋಗಿ ಸಿನಿಮಾ ನೋಡಿದ್ವಿ. ಸೊ ಆ ಥರ ತುಂಬ ರಿಸ್ಕ್ ತೊಗೊಂಡಿದ್ದೀನಿ ಲೈಫಲ್ಲಿ. ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ನ ಬಂಕ್ ಮಾಡಿ ನೋಡ್ಬಿಟ್ಟು ಕಾಲೇಜ್ ಬಂಕ್ ಮಾಡೋದು, ಕ್ಲಾಸ್ ಬಂಕ್ ಮಾಡೋದ್ರಲ್ಲಿ ಥ್ರಿಲ್ ಇರಲ್ಲ. ಎಕ್ಸಾಮ್ ಬಂಕ್ ಮಾಡಿ ಸಿನಿಮಾ ನೋಡೋದು ಥ್ರಿಲ್ ಇರುತ್ತೆ. ಯಾವ್ದು ಜಾಸ್ತಿ ರಿಸ್ಕ್ ತೊಗೊಳೋದು. ಸೊ ಆ ಥರ ತುಂಬ ರಿಸ್ಕ್ ತೊಗೊಂಡಿದ್ವಿ ಲೈಫಲ್ಲಿ. ತುಂಬಾ ರಿಸ್ಕ್ ನೋಡಿದ್ರಾ? ನಮ್ಮ ಥರ ತುಂಬ ಜನ ಇದ್ದಾರೆ. ಓಕೆ, ಇದು ಮನೇಲಿ ಗೊತ್ತಾಗಿ ಏನೋ ಅಮ್ಮ ಏನು ಕಿರಿಕಿ ಏನೋ ಮಾಡ್ಲಿಲ್ಲ? ಅಲ್ಲ, ಅವ್ರ ಪಾಡಿಗೆ ಅವ್ರು ಕಿರಿಕ್ ಮಾಡ್ತಾ ಇರತ್ತೆ, ನಮ್ಮ ಪಾಡಿಗೆ ನಾವು ಸಿನಿಮಾ ನೋಡ್ತಾ ಇರ್ತೀವಿ. ಸಿನಿಮಾವನ್ನ ನಿರ್ದೇಶನ ಕೂಡ ಮಾಡ್ತೀರಾ, ಆಕ್ಟ್ ಮಾಡ್ತೀರಾ, ಚಿತ್ರಕಥೆ ಬರಿತೀರಾ. ಇನ್ನು ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ನಿಮ್ ಬಗ್ಗೆ ಏನಾದ್ರೂ ಟ್ಯಾಲೆಂಟ್ ಇದೆಯಾ? ಹೇಗೆ? ಮಲ್ಟಿ ಟ್ಯಾಲೆಂಟೆಡ್ ಅವರು. ಐ ಆಮ್ ಅ ಡ್ಯಾನ್ಸರ್ ಬೇಸಿಕ್ಲಿ. ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹ್ಯಾಡ್ ಮೈ ಓನ್ ಡ್ಯಾನ್ಸ್ ಟೀಮ್. ಸಾಕಷ್ಟು ಅವಾರ್ಡ್ ಫಂಕ್ಷನ್ಗಳಿಗೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡಿದ್ದೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲ ಸ್ಟಾರ್ಗಳ ಜೊತೆನೂ ಡ್ಯಾನ್ಸ್ ಮಾಡಿದ್ದೀನಿ. ಅದು ಸಾಕಷ್ಟು ಜನ ಗೊತ್ತಿಲ್ಲ. ಓಲ್ಡ್ ಮಕ್ಕಳು ಗೊತ್ತಾಗುತ್ತೆ ಹೌ ವೆಲ್ ಐ ಕ್ಯಾನ್ ಡ್ಯಾನ್ಸ್. ಸೊ ಆ ಥರ ಸಣ್ಣ ಪುಟ್ಟ ಏನೋ
ಅಲ್ಪ ಸ್ವಲ್ಪ ಟ್ಯಾಲೆಂಟ್ ಇದೆ ಸಣ್ಣದು ಹಾಡೇನಾದ್ರೂ ಹೇಳ್ತೀರಾ? ಯಾವ್ದೆಲ್ಲ ಇಲ್ಲ ಥೂ ಸರಿ, ಬಿಡ್ತು ಹಾಡೇನ್ ಅಯ್ಯೋ ಕತೆ ಚೆನ್ನಾಗಿ ಹೊಡಿತೀವಿ. ಇವಾಗ ಇಷ್ಟೊತ್ತು ಮಾಡ್ತಾ ಇದೀವಲ್ಲ ಆ ಥರ. ಅಂದ್ರೆ ಇಷ್ಟು ಹೊತ್ತು ಹೊಡೆದಿದ್ದು ನೀವು ಕತೆ ಅಂತ ಹೇಳ್ಬೇಕಾ? ನಿಮ್ಗೇನು ಅನ್ಸುತ್ತಾ? ಸ್ವಲ್ಪ ರಿಯಾಲಿಟಿ ಇತ್ತು ಅಂತ ಅನ್ಸುತ್ತೆ. ಅನ್ಸುತ್ತಲ್ಲ ಸ್ವಲ್ಪ ರೇಟ್ ಸ್ವಲ್ಪ ರಿಯಾಲಿಟಿ. ಓಕೆ, ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆ ಸಾಕಷ್ಟು ಒಂದು ಚಿತ್ರಗಳನ್ನು ಮಾಡಿ ಇದೀಗ ಓಲ್ಡ್ ಮಂಕ್ ಅನ್ನುವಂತಹ ಒಂದು ಹೊಸ ಫ್ರೆಶ್ ಆಗಿರುವಂತಹ ಸಬ್ಜೆಕ್ಟನ್ನು ಇಟ್ಕೊಂಡು ಚಿತ್ರವನ್ನು ಮಾಡೋದಕ್ಕೆ ಹೊರಟಿರುವಂತಹ ಶ್ರೀನಿವಾಸ್ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ. ಅವರು ಕೂಡ ಸಾಕಷ್ಟು ಒಂದು ಸ್ವಲ್ಪ ರಿಯಾಲಿಟಿ ಆ್ಯಂಡ್ ಒಂದು ಸ್ವಲ್ಪ ಸುಳ್ಳು ಹೇಳಿದ್ರು ಅಂತ ಅನ್ಕೊಳ್ತೀವಿ. ಇನ್ನ ಗೊತ್ತಾಗ್ತಿಲ್ಲ ನಿಜ ಹೇಳದ್ನೋ ಸುಳ್ಳು ಹೇಳದ್ನೋ. ಎಸ್, ನೋಡಿ ಇನ್ನೂ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕನ್ಫ್ಯೂಷನ್ ಇಸ್ ಹ್ಯಾಪಿನೆಸ್. ಓಕೆ, ಎಸ್, ಇವ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನ ಕೂಡ ತಿಳಿಸ್ಕೊಟ್ಟಿದ್ವಿ. ಜೊತೆಗೆ ಇವರ ಒಂದು ವೈವಾಹಿಕ ಜೀವನ ಆಗಿರ್ಬೋದು, ಇವರ ಒಂದು ಬಾಲ್ಯದ ಜೀವನದಲ್ಲಿ ಇವರು ಯಾವ ರೀತಿಯಾಗಿ ಕ್ಲಾಸ್ಗಳನ್ನ ಬಂಕ್ ಮಾಡಿ ಯಾವ ರೀತಿ ಸಿನಿಮಾ ನೋಡಿದ್ರು ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ನಮ್ಮ ಇವತ್ತಿನ ವಿಶೇಷವಾದಂತಹ ಸಂಚಿಕೆ, ವಿಶೇಷವಾದಂತಹ ಮಿನುಗುತ್ತಾರೆ. ಇವರ ಸಿನಿಮಾ ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿ, ಸಾಕಷ್ಟು ಒಂದು ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗುವಂತಾಗ್ಲಿ ಇವರ ಸಿನಿಮಾದ ಮೂಲಕ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟೊತ್ತು ನೀವು ಕೂಡ ನಮ್ಮ ಜೊತೆ ಸಾಕಷ್ಟು ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದೀರಾ. ಓಲ್ಡ್ ಮಂಕ್ ಅಂದರೆ ಏನು, ಈ ಒಂದು ಓಲ್ಡ್ ಮಂಕ್ ಅನ್ನುವಂಥ ಒಂದು ಟೈಟಲನ್ನು ಯಾಕೆ ಇಟ್ಟಿದ್ದೀರಾ ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಒಂದಷ್ಟು ಏನು ಮೋಜು ಮಸ್ತಿ ಅಂತ ಹೇಳುವಂತಹ ಕೆಲವೊಂದು ಟಾಪಿಕ್ಗಳನ್ನು ಕೂಡ ಇವರು ಹೇಳಿದ್ದಾರೆ. ನಿಮಗೆ ಇಲ್ಲಿವರೆಗೆ ಬಂದು ನೀವು ಎಷ್ಟೆಲ್ಲ ಮಾತಾಡೋದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಹಾಗೂ V4 ಚಾನಲ್ ಸಂಸ್ಥೆಗೂ ಹಾಗೂ ನೋಡ್ತಿರುವ ಎಲ್ಲ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವರ ಈ ಸಿನಿಮಾ ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಈ ಓಲ್ಡ್ ಮಂಕ್ ಸಿನಿಮಾದಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.